ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್ ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಈ ದಿವಸದ ನಮ್ಮ ಮಾತುಕತೆ ನಿರ್ದೇಶಕರ ಮೇಲೆ ಲವ್ ಜಿಹಾದ್ ಅಪಪ್ರಚಾರ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನಕ್ಕೆ ನೋಡಿರ್ತಾರೆ ಅಥವಾ ಗೊತ್ತಾಗಿರುತ್ತೆ, ಏನಿದು ಸಿನಿಮಾ ನಿರ್ದೇಶಕರನ್ನೇ ಟಾರ್ಗೆಟ್ ಮಾಡಿಕೊಂಡು ಲವ್ ಜಿಹಾದ್ ಅನ್ನುವ ಹೆಸರಿನಲ್ಲಿ ಟಾರ್ಗೆಟ್ ಮಾಡಿಕೊಂಡು ಅಪಪ್ರಚಾರ ಆರಂಭವಾಗಿದೆ. ಅದು ಮುಖ್ಯವಾಗಿ ಮಂಗಳೂರು ಕರಾವಳಿ ಭಾಗದಿಂದ ಇಟ್ಕೊಂಡು ಲವ್ ಜಿಹಾದ್ ಹೆಸರಿನಲ್ಲಿ ಸಿನಿಮಾ ನಿರ್ದೇಶಕರೊಬ್ಬರನ್ನು ತೇಜೋವಧೆ ಮಾಡುವಂಥ ಕೆಲಸ ಆರಂಭವಾಗಿದೆ. ಸೊ ಎಲ್ಲ ಹಿನ್ನೆಲೆಯಲ್ಲಿ ನಾವು ಇಡೀ ಸಿನಿಮಾ ತಂಡದವರನ್ನು ನಮ್ಮ ಸ್ಟುಡಿಯೋಗೆ ಕರೆದಿದ್ದೇವೆ. ಅವರು ಇವತ್ತು ಒಟ್ಟು ಆ ಘಟನೆಗಳ ಬಗ್ಗೆ ಮತ್ತು ವಾಸ್ತವಾಂಶಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಆಮೇಲೆ ಅನೇಕ ಮಂದಿ ಈ ಸಿನಿಮಾ ತಂಡದವನ್ನು ಬಲ್ಲವರು ಕೂಡ ಮಾತಾಡಲಿಕ್ಕಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಾರೆ ಇಸ್ಮಾಯಿಲ್ ಮೂಡುಶೆಡ್ಡೆ ಅವರು. ನಾನು ಇಸ್ಮಾಯಿಲ್ ಮೂಡುಶೆಡ್ಡೆ ಅವರು ಸಿನಿಮಾ ನಿರ್ದೇಶಕರು. ಅವರನ್ನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ಇಸ್ಮಾಯಿಲ್ ಅವರೇ. ಎಸ್, ಅದೇ ರೀತಿಯಾಗಿ ಜಾಸ್ಮಿನ್ ಗೋಮ್ಸ್ ಅವರು ಸಿನಿಮಾ ನಟಿ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ ಜಾಸ್ಮಿನ್ ಅವರೇ. ಎಸ್, ಅದೇ ರೀತಿಯಾಗಿ ನವ್ಯ ಪೂಜಾರಿ ಅವರು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಎಸ್, ವೀಕ್ಷಕರೇ, ನಾನು ಒಂದು ಸಣ್ಣ ಒಂದೆರಡು ವಿಚಾರಗಳನ್ನು ಮುಂದೆ ಇಟ್ಕೊಂಡು ಆಮೇಲೆ ನಾನು ಇವರನ್ನು ಮಾತನಾಡಲಿಕ್ಕೆ ಆರಂಭಿಸ್ತೇನೆ. ನಮ್ಮ ಜೊತೆಗೆ ಮಧ್ಯದಲ್ಲಿ ಇಸ್ಮಾಯಿಲ್ ಮೂಡುಶೆಡ್ಡೆ ಇದ್ದಾರೆ. ಮೂಲತಃ ಪತ್ರಕರ್ತರಾಗಿದ್ದವರು, ಒಂದಷ್ಟು ಕಾಲ ಪತ್ರಿಕೆಗಳನ್ನು ನಡೆಸಿ ಜನರ ನಾಡಿ ಮಿಡಿತವನ್ನು ಬಲ್ಲವರು ಮತ್ತು ಇದೇ ಮಂಗಳೂರಿನಲ್ಲಿ, ಇದೇ ಕರಾವಳಿಯಲ್ಲಿ, ಇದೇ ಉಡುಪಿಯಲ್ಲಿ, ಇದೇ ಕಾಸರಗೋಡು, ಇದೇ ಪುತ್ತೂರು, ಸುಳ್ಯದಲ್ಲಿ ಜನರ ನಡುವೆ ತಿರುಗಾಡಿಕೊಂಡು ಬೆಳೆದವರು. ಇವತ್ತು ಕೂಡ ಅವರು ಸಿನಿಮಾ ರಂಗಕ್ಕೆ ಬಂದರೂ ಕೂಡ ಜನರ ನಡುವೆ ಇರುವವರು. ಸೊ ಅವರು ಈ ಹಿಂದೆ 2 ಸಿನಿಮಾಗಳನ್ನು ಮಾಡಿದರು. ಬಣ್ಣ ಬಣ್ಣದ ಬದುಕು ಅಂತ ಕನ್ನಡ ಸಿನಿಮಾ, ಆಮೇಲೆ ತುಳುವಿನಲ್ಲಿ ಪಮ್ಮಣ್ಣ ದಿ ಗ್ರೇಟ್ ಅನ್ನುವ 2 ಸಿನಿಮಾಗಳು. ಇದು ಇಸ್ಮಾಯಿಲ್ ಮೂಡುಶೆಡ್ಡೆ ಅವರ ಸಿನಿಮಾಗಳು. ಇವಾಗ ಅವರು ಮುಂಬೈ ಟು ಭಟ್ಕಳ ಅನ್ನುವಂಥ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ. ಈಗಾಗಲೇ ಅದು ಸಿನಿಮಾದ ಚಿತ್ರೀಕರಣ ಬಹುತೇಕ ಪೂರ್ಣಗೊಂಡಿದೆ. ಸೊ ಆ ಸಿನಿಮಾದ ಹೀರೋಯಿನ್ ನಮ್ಮ ಜೊತೆಗಿದ್ದಾರೆ. ಯಾರು? ಜಾಸ್ಮಿನ್ ಗೋಮ್ಸ್ ಅವರು ಈ ಒಂದು ಮುಂಬೈ ಟು ಭಟ್ಕಳ ಸಿನಿಮಾದ ಇದು ಹೀರೋಯಿನ್. ಬಹುಶಃ ಅವ್ರದ್ದು ಪ್ರಥಮ ಸಿನಿಮಾ ಇರಬಹುದು ಇದು. ಎಸ್, ಜೊತೆಗೆ ನಮ್ಮ ಜೊತೆಗೆ ನವ್ಯ ಪೂಜಾರಿ ಅವರು ಇದ್ದಾರೆ. ಅವರು ಇದೇ ಇಸ್ಮಾಯಿಲ್ ಅವರು ಈ ಮೊದಲು ನಿರ್ದೇಶನ ಮಾಡಿದಂಥ ಭೋಜರಾಜ್ MBBS ಅನ್ನುವ ಸಿನಿಮಾದ ಆಕೆ ಹೀರೋಯಿನ್. ಸೊ ಇಸ್ಮಾಯಿಲ್ ಅವರನ್ನು ತುಂಬ ನಿಕಟವಾಗಿ, ತುಂಬ ಚೆನ್ನಾಗಿ, ತುಂಬ ಹತ್ತಿರದಿಂದ, ತುಂಬ ಪ್ರೊಫೆಷನಲ್ ಆಗಿ, ತುಂಬ ವೃತ್ತಿಪರವಾಗಿ ನೋಡಿದಂಥ ಇಬ್ಬರು ಕಲಾವಿದರು ನಮ್ಮ ಜೊತೆಗಿದ್ದಾರೆ. ಇಸ್ಮಾಯಿಲ್ ಅವರು ಕೊಡಿದ್ದಾರೆ. ಜೊತೆಗೆ ನಮ್ಮ ಜೊತೆಗೆ ಈ ಒಂದು ಶೋದ ಕೊನೆಯ ಹಂತಕ್ಕೆ ಬರುವಾಗ ಪ್ರಾಣ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆಗೆ ಸೇರಿಕೊಳ್ತಾರೆ. ಅವರು ಕೂಡ ಇಸ್ಮಾಯಿಲ್ ಅವರ ಈ ಒಂದು ಸಿನಿಮಾ ತಂಡದ ಒಬ್ಬ ನಟ. ಸೊ ಒಟ್ಟು ಏನು ಲವ್ ಜಿಹಾದ್ ಯಾರು ಆರಂಭಿಸಿದರು, ಎಲ್ಲಿ ಆರಂಭಿಸಿದರು, ಯಾರು ಇದರ ಸೃಷ್ಟಿಕರ್ತರು ಮತ್ತು ಯಾಕೆ ಇಂಥ ಒಂದು ಅಪಪ್ರಚಾರ, ಅದು ಕೂಡ ಸಿನಿಮಾ ನಿರ್ದೇಶಕರ ಮೇಲೆ, ಅದು ಕೂಡ ನಾವು ಪೇಟೆಯಲ್ಲಿ ಅಥವಾ ನಮ್ಮೂರಲ್ಲಿ ದಿನನಿತ್ಯ ನೋಡ್ತಾ ಇರುವಂಥ ಒಬ್ಬ ಯುವಕನ ಮೇಲೆ ಯಾಕೆ ಬಂತು, ಏನಿದು ವೃತ್ತಿಪರ ಮತ್ಸರವೋ ಅಥವಾ ಬೇರೆ ಏನಾದರೂ ತಂತ್ರ ಕುತಂತ್ರ ಇದೆಯೋ ಅನ್ನೋ ಬಗ್ಗೆಲ್ಲ ನಾವು ಮಾತಾಡಬೇಕಾಗಿದೆ. ಸೊ ನಾನು ಮೊದಲಾಗಿ ಇಸ್ಮಾಯಿಲ್ ಮೂಡುಶೆಡ್ಡೆ ಅವರಿಂದಲೇ ಆರಂಭಿಸ್ತೇನೆ. ಯಾವ ಕಾರಣಕ್ಕಾಗಿ ಅಥವಾ ಕಾರಣ ಅವರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ ನನಗೆ, ಯಾವ ಹಿನ್ನೆಲೆಯಿಂದ ಇದು ಆರಂಭವಾಯಿತು ಅನ್ನೋದನ್ನು ನಾವು ಇದು ಇಸ್ಮಾಯಿಲ್ ಮೂಡುಶೆಡ್ಡೆ ಅವರೇ ನೀವು ಹೇಳಬೇಕು. ಆಮೇಲೆ ನಾವು ಒಬ್ಬೊಬ್ಬರನ್ನೇ ಮಾತನಾಡಿಸುವ. ಯಾಕೆ ಹೀಗಾಯ್ತು ಅಂತ ಗೊತ್ತಿಲ್ಲ. ಇದು ವಾಟ್ಸಪ್ಪಲ್ಲಿ ಬಂತು, ಫೇಸ್ಬುಕ್ಕಲ್ಲಿ ಬಂತು, ನೀವು ನೋಡಿದ್ರಿ, ನೀವು ಓದಿದ್ರಿ, ಏನೆಲ್ಲ ಬರೆದ್ರು ಸರ್? ನಾನು ಆಕ್ಚುಲಿ ಕಲಸ ಕುದುರೆಮುಖ ಆ ಕಡೆ ಮದುವೆ ಹೋಗಿದ್ದೆ. 22 ತಾರೀಕಿಗೆ ಇದು ವಾಟ್ಸಪ್ಪಲ್ಲಿ ಬಂದಿದೆ, ನನಗೆ ಗೊತ್ತಿಲ್ಲ. 23 ತಾರೀಕು ಮಧ್ಯಾಹ್ನ ನನಗೆ ವಿಷಯ ಸಿಕ್ಕಿತ್ತು. ಆಮೇಲೆ ನಾನು ಕೂಡಲೇ ಮಂಗಳೂರಿಗೆ ಬಂದು 24ಕ್ಕೆ ಪ್ರೆಸ್ ಮೀಟ್ ಮಾಡಿದ್ದೆ. ಸೈಬರ್ ಕ್ರೈಮಲ್ಲಿ ಕಂಪ್ಲೇಂಟ್ ಮಾಡಿದೆ. ಏನಂತ ನೀವು ಕಂಪ್ಲೇಂಟ್ ಮಾಡಿದ್ರಿ ಇಸ್ಮಾಯಿಲ್ ಅವರೇ? ಅದೇ ನಾನು ಮತ್ತು ನನ್ನ ಸಿನಿಮಾದ ಹೀರೋಯಿನ್ ಅವ್ರ ಬಗ್ಗೆ ಕೆಟ್ಟದಾಗಿ ಬರೆದಿದ್ದಾರೆ ಮತ್ತು ಕೋಮು ಗಲಭೆಗೆ ಒಂಥರ ಸಂಘರ್ಷಕ್ಕೆ ಕಾರಣ ಆಗುವಂಥ ಬರಹ ಬರೆದಿದ್ದಾರೆ. ಆಮೇಲೆ ಪ್ರಾಣ್ ಶೆಟ್ಟಿ ಅವರ ವಿರುದ್ಧ ಕೂಡ ಬರೆದಿದ್ದಾರೆ. ಹೀಗಾಗಿ ತುಂಬ ವೈರಲ್ ಆಗ್ತಿದೆ, ತುಂಬ ಶೇರ್ ಆಗ್ತಿದೆ.
ಅದಕ್ಕಾಗಿ ನನಗೆ ಸ್ವಲ್ಪ ಡೌಟ್ ಇದ್ದ ಯಾರು ಶೇರ್ ಮಾಡಿದ್ದವ್ರ ಹೆಸರಲ್ಲಿ ಕೊಟ್ಟೆ. ಓಕೆ ಓಕೆ, ಯಾರೆಲ್ಲ ಇದನ್ನು ಶೇರ್ ಮಾಡಿದ್ದಾರೆ ಅವರ 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 ಮಾಹಿತಿಗಳನ್ನ ನೀವು ಪೊಲೀಸ್ ಕಮಿಷನ್ ಅವರನ್ನು ಆಲ್ರೆಡಿ ಕಾವೂರು ಠಾಣೆಯಲ್ಲಿ ಕರೆದು ಮುಚ್ಚಳಿಕೆ ಬರೆಸಿ ಕಳಿಸಿದ್ದಾರೆ. ಓಹೋ, ಅವರನ್ನು ಆಲ್ರೆಡಿ ಕರೆದು ಮುಚ್ಚಳಿಕೆ ಬರೆದು ಕಳಿಸಿದ್ದಾರೆ. ಏನ್ ಹೇಳಿದ್ದಾರೆ ಅವರು? ಏನ್ ಹೇಳಿದ್ದಾರೆ? ಏನಾಯ್ತು ಅಂತ, ಏನ್ ಮಾಡಿದಾರೆ ಅಂತ? ಸಂಘಟನೆ ಹುಡುಗರು, ಅವರಿಗೆ ಸಂಘಟನೆಯ ಹುಡುಗರು. ಎಸ್, ವೆರಿ ಇಂಟ್ರೆಸ್ಟಿಂಗ್. ಲವ್ ಜಿಹಾದ್ ಮತ್ತು ಇಸ್ಮಾಯಿಲ್ ಹೆಸರು ಬರುವಾಗ ಅವರು 3 ಪೇಜ್ ಇದ್ದು ಮ್ಯಾಟ್ರ್ ಓದ್ಲಿಲ್ಲ, ಕೇವಲ ಹೆಡ್ಲೈನ್ ಫಾರ್ವರ್ಡ್ ಮಾಡಿದ್ರು. ಬಟ್ ಅವರಿಗೆ ಗೊತ್ತಿಲ್ಲ ನಮ್ಮ ಸಂಘಟನೆಗೆ ಸ್ವಲ್ಪ ಬಲ ಬರಲಿ, ಹೆಸರು ಬರಲಿ ಅಂತ ಇರಬಹುದೇನು. ಆದ್ರೆ ಸಂಘಟನೆಯವರನ್ನು ನನ್ನ ವಿರುದ್ಧ ಎತ್ತಿ ಕಟ್ಟೋ ಪ್ಲಾನ್ ಅಂತ ಹೇಳ್ತೀನಿ. ಯಾಕಂದ್ರೆ ಇದುವರೆಗೂ ನಾನು ಯಾವ ಸಂಘಟನೆ ಜೊತೆ ನಿಷ್ಠರಾಗಿಲ್ಲ, ಯಾವ ಸಂಘಟನೆ ವಿರುದ್ಧ ಕೂಡ ನಾನು ಬರೆಯಲಿಲ್ಲ ಪತ್ರಿಕೆಯಲ್ಲಿ, ನನ್ನ ಪತ್ರಿಕೆ ಮುಂಚಿರುವಾಗ. ಹಾಗಾಗಿ ನನಗೆ ಸಂಘಟನೆಯವರು ಕೂಡ, ನಾನು ಯಾವುದೇ ಒಂದು ಪಿಕ್ಚರ್ ಪೋಸ್ಟ್ ಹಾಕೋ ಕೂಡ, ಫೇಸ್ಬುಕ್ ಅಲ್ಲಿ ಹಾಕೋ ಕೂಡ 90% ಹಿಂದೂಗಳು ನನಗೆ ಸಪೋರ್ಟ್ ಆಗಿ ಕಮೆಂಟ್ ಆಗ್ತಾರೆ. ಇದೆಲ್ಲ ಸಹಿಸಲಾಗದವರು. ಮತ್ತು ನನ್ನ ಸಿನಿಮಾದ ಪ್ರೊಡ್ಯೂಸರ್ಗಳು ಹಿಂದೂಗಳೇ. ಹಾಗಾಗಿ ಈಗ ಈಗ ಸಿನಿಮಾದ ಹೆಸರು ಮುಂಬೈ ಟು ಭಟ್ಕಳ. ಏನು ಏನು ಕಥಾ ಅಂದರೆ ಏನಿದ್ರದು? ಜಸ್ಟ್ ಒಂದು ಲೈನ್ ಅಲ್ಲಿ ಅಥವಾ ಒಂದೆರಡು ಲೈನ್ ಅಲ್ಲಿ ಕಾಲ್ಪನಿಕ ಸರ್, ಅಷ್ಟೇ. ಒಂದು ಕ್ರಿಯೇಟಿವಿಟಿ ಸಬ್ಜೆಕ್ಟ್, ಸೃಜನಾತ್ಮಕ ಆದಂತ ಒಂದು ಕಥೆಯನ್ನು ಹೇಳಿದ್ರಿ. ಬಣ್ಣಮಣದ ಬದುಕು ಹೇಗೆ, ಅದೇ ತರ ಇದರಲ್ಲಿ ಒಂದು ಟೆರರಿಸಂಗೆ ಸಂಬಂಧಪಟ್ಟ ಒಂದು ಸಬ್ಜೆಕ್ಟ್ ಬರುತ್ತೆ. ಟೆರರಿಸಂಗೆ ಸಂಬಂಧಪಟ್ಟ ಒಂದು ವಿಷಯ. ಏನು ಏನದು, ಏನು ತಗೊಳ್ಳುತ್ತೆ, ಏನು ಮಾಡುತ್ತೆ? ಅಲ್ಲ, ಯುವಕರೆಲ್ಲ ಟೆರರಿಸ್ಟ್ಗಳು ಆಗ್ಬೇಕಂತ ಹೇಳಿದ್ರೆ ನೀವು ಆಗ್ಬೇಕಂತ ಹೇಳಿದ್ರೆ ಸೆನ್ಸರ್ ಅವಕಾಶ ಕೊಡ್ತಾರೆ. ಮತ್ತೆ ನಿಮ್ಮನ್ನು ಲವ್ ಜಿಹಾದ್ ಅಂತೆಲ್ಲ ವಾಟ್ಸ್ಆಪ್ ಅಲ್ಲಿ ಎಲ್ಲ ಬರಿದು ಹಾಕ್ತಾರಂತ. ಹೀರೋಯಿನ್ ಬಂದ್ಬಿಟ್ಟು ಮುಸ್ಲಿಂ ಲಾಯರ್ ಕ್ಯಾರೆಕ್ಟರ್. ಹೀರೋಯಿನ್ ಮಾಡಿದವರು, ಹೀರೋಯಿನ್ ಮಾಡಿದ್ದು ಜಾಸ್ಮಿನ್, ಕ್ಯಾರೆಕ್ಟರ್ ಮುಸ್ಲಿಂ ಲಾಯರ್. ಹೀರೋ ಬಂದ್ಬಿಟ್ಟು ಇಂಜಿನಿಯರ್. ಈಗ ಜಾಸ್ಮಿನ್ ಅವರು ಹೀರೋಯಿನ್ ಪಾತ್ರ ಮಾಡಿದ್ದಾರೆ. ಜಾಸ್ಮಿನ್ ಅವರು ವ್ಯಕ್ತಿಗತವಾಗಿ ಜಾಸ್ಮಿನ್ ಗೋಮ್ಸ್ ಅಂದ್ರೆ ಒಬ್ರು ಕ್ರೈಸ್ತವರಿಗೆ. ಎಸ್, ಅವರು ನಿಮ್ಮ ಸಿನಿಮಾದಲ್ಲಿ ಒಬ್ಬ ಮಹಿಳೆಯ ಪಾತ್ರ, ಏನು ಮುಸ್ಲಿಂ ಮಹಿಳೆಯ ಹೀರೋಯಿನ್ ಆಗಿ ಲಾಯರ್. ಅದರಲ್ಲಿ ಕೂಡ ಆ ಪಾತ್ರ ಅದು ಒಂದು ವಕಾಲತ್ತು ಮಾಡುವಂತ. ಅವರು ಲವ್ ಮಾಡ್ತಿರುವ ಕ್ಯಾರೆಕ್ಟರ್ ಕೂಡ ಮುಸ್ಲಿಂ ಇಂಜಿನಿಯರ್ ಹುಡುಗನ್. ಅಲ್ಲಿ ಇನ್ನೂ ಮುಸ್ಲಿಂ ಬರಲ್ಲ, ಇಬ್ರು ಮುಸ್ಲಿಮೇ. ಇಬ್ಬರು ಮುಸ್ಲಿಂ. ಓಕೆ, ಒಬ್ಬ ಹುಡುಗನು ಒಬ್ಬ ಹುಡುಗಿಯು ಇಬ್ಬರು ಕೂಡ ಮುಸ್ಲಿಮರು. ಅವರ ಪ್ರೇಮ ಕಥನ ಈ ಸಿನಿಮಾದ ತಿರುಳು. ಓಕೆ, ಇವರೆಲ್ಲ ಸಿನಿಮಾ ತೋರಿಸ್ಬೇಕಲ್ವಾ ಈ ವಾಟ್ಸಪ್ ಅಲ್ಲಿ ಬರ್ದವರಿಗೆ? ಸ್ವಲ್ಪ ಆದಷ್ಟು ಬೇಗ ನೋಡ್ಲಿ ಅಲ್ವಾ? ಮತ್ತೆ ಆಯ್ತು, ಇದರಲ್ಲಿ ಏನು ಲವ್ ಜಿಹಾದ್ ಬಂತು ಇದರಲ್ಲಿ? ಸರ್ ಇನ್ನೊಂದು ಬಂದಿದೆ ಸರ್. ಇವ ಕಾವ್ಯ ಹಂಚನ್ ಅಂತ ಒಬ್ರು ಆರ್ಟಿಸ್ಟ್ DYSP ಕ್ಯಾರೆಕ್ಟರ್ ಮಾಡಿದ್ರು. ಯಾರು? ಕಾವ್ಯ ಹಂಚನ್. ಓಕೆ ಓಕೆ. ಅವರು ಮತ್ತೆ ಇವರಿಬ್ಬರು ಕೂಡ ಹೊಸಬ್ರೆ ಇಂಡಸ್ಟ್ರಿಗೆ, ಫಸ್ಟ್ ಕ್ಯಾಮರಾ ಇದು ಮಾಡಿ. ಆದ್ರೆ ಅವರಿಗೆ ನಾನು ಬುರ್ಕ ಹಾಕಿದ್ದೀನಿ ಅಂತ ಹಾಕಿದ್ದಾರೆ, ಹಿಂದೂ ಹುಡುಗಿ ಬುರ್ಕ ಹಾಕಿದ್ದಾರೆ ಅಂತ. ಬಟ್ ಬುರ್ಕ ಸಿನಿಮಾ ಅಲ್ವಾ ನೀವು ಮಾಡಿದ್ದು? ಸಿನಿಮಾ ಮಾಡಿದ್ದು. ನಿಮ್ಮ ಮನೆಗೆ ಕರ್ಕೊಂಡೋಗಿ ಬುರ್ಕ ಹಾಕಿಸಿದ್ದೀರಾ? ಇಲ್ಲ. ಮತ್ತೆ ಈ ಸಿನಿಮಾ ಅಂದ್ರೆ ಏನು, ಡ್ರಾಮಾ ಅಂದ್ರೆ ಏನು, ನಾಟಕ ಅಂದ್ರೆ ಏನು? ಇಟ್ಸ್ ಜಸ್ಟ್ ಅ ಆಕ್ಟ್ ಅಲ್ವಾ? ಯಾ. ಇದು ಇಸ್ಮಾಯಿಲ್ ಅವರೇ, ನೀವು ಸಿನಿಮಾದಲ್ಲಿ ಸಿನಿಮಾ ಅಂತ ಹೇಳುವಾಗ ಇಟ್ಸ್ ಎಂಟರ್ಟೈನ್ಮೆಂಟ್, ಅದೊಂದು ಎಂಟರ್ಟೈನ್ಮೆಂಟ್ ಆಸ್ಪೆಕ್ಟ್ ಅಲ್ವಾ? ಹೌದು. ಸೊ ನೀವು ಸಿನಿಮಾ ಮಾಡುವಾಗ ಅದು ಇದೇ ರೀತಿ ಮಾಡಬೇಕು, ಇಂಥ ಡ್ರೆಸ್ಗಳನ್ನೇ ಹಾಕಿಸ್ಬೇಕು, ಇಂಥವರಿಗೆ ಮಾತ್ರ ಬುರ್ಕ ಹಾಕಿಸ್ಬೇಕು ಅಂತೆಲ್ಲ ಇವರು ಏನು ರೂಲ್ಸ್ ಎಲ್ಲ ಬರೆದು ಕೊಟ್ಟಿದ್ದಾರಂತೆ ಅಥವಾ ಕೊಡ್ತಾರಂತೆ? ಪೊಲೀಸ್ ಕಮಿಷನ್ಗೆ ಏನು ಹೇಳಿದ್ದಾರೆ ಅವರೆಲ್ಲ? ಎಸ್, ಇದು ನವ್ಯ ಅವರೇ ಮತ್ತೆ ಇದು ಜಾಸ್ಮಿನ್ ಗೋಮ್ಸ್ ಅವರೇ, ನೀವು ಮಾತಾಡಬೇಕು. ಏನು ಹೇಳ್ತೀರಿ? ಇದು ಸಿನಿಮಾದಲ್ಲೆಲ್ಲ ಕರ್ಕೊಂಡೋಗಿ ನಿಮ್ಮನ್ನು ಲವ್ ಜಿಹಾದ್ ಎಲ್ಲ ಮಾಡಿಸ್ಲಿಕ್ಕೆ ಪ್ರೇರಣೆ ಕೊಟ್ಟರೆ ಇವರು? ಸರ್ ಇಲ್ಲ ಸರ್, ಆಕ್ಚುಲಿ ಇದು ಒಂದು ಆಡಿಷನ್ ಮಾಡಿದ್ರು. ಆಡಿಷನ್ ಅಲ್ಲಿ ಸೆಲೆಕ್ಟ್ ಆದ್ವಿ. ಒಳ್ಳೆ ರೀತಿ ಅಂದ್ರೆ ನನಗೆ ಆಸ್ಮಾನ್ ಅವರು ಸಜೆಸ್ಟ್ ಮಾಡಿದ್ರು ಈ ಇದಕ್ಕೆ ರೋಲ್ಗೆ. ಅವ್ರಿಗೆ ನಾನು ಥ್ಯಾಂಕ್ಸ್ ಅಂತೀನಿ. ಮತ್ತೆ ಇದು ನನ್ನ ಫಸ್ಟ್ ಮೂವಿ, ಆದ್ರೆ ಹೊಸಬ್ರಿಗೆ ಇವ್ರು ಅವಕಾಶ ಕೊಡ್ತಿದ್ದಾರೆ ಅಷ್ಟೇ, ಅಂತದೇನು ಇದು ಇಲ್ಲ. ಹಾಗೆ ಮತ್ತೆ ಈ ಮೂವಿ ಅದೊಂದು ಆಕ್ಟ್ ಅಷ್ಟೇ. ಈಗ ನಾನು ಬುರ್ಕಾ ಹಾಕಿದ್ರೇನು ಇಟ್ಸ್ ಓಕೆ, ಅದು ಆಕ್ಟ್ ಅಲ್ಲಿ ನಾನು ಹಾಕಿರೋದು, ಅದು ಲವ್ ಜಿಹಾದ್ ಅನ್ನೋದು ಅಂತದೇನು ಇಲ್ಲ. ಅದರಲ್ಲಿ ನಾನು ಒಂದು ಮುಸ್ಲಿಂ ಲಾಯರು, ಅವನು ಒಂದು ಮುಸ್ಲಿಮು, ಒಂದು ಮುಸ್ಲಿಂ ಫ್ಯಾಮಿಲಿ ಒಂದು ಸ್ಟೋರಿ ನರೇಟ್ ಮಾಡಿದ್ದಾರೆ ಅಷ್ಟೇ. ಬದಲು ಅದರಲ್ಲಿ ಲವ್ ಜಿಹಾದ್ ಅನ್ನೋ ಟಾಪಿಕೇ ಬರಲ್ಲ. ಆಮೇಲೆ ಇವರೆಲ್ಲಾದ್ರೂ ಕರೆದು ಮುಸ್ಲಿಂ ಧರ್ಮಕ್ಕೆ ಬರ್ಬೇಕಂತ ಕೇಳಿದ್ರೆ? ಇಲ್ಲ ಸರ್, ಅಂತದೇನಿಲ್ಲ. ಪಾಪ ಸರ್ ತುಂಬಾ ಒಳ್ಳೆ ರೀತಿಲಿ ಇದ್ರು ನಮ್ಮ ಜೊತೆ. ತುಂಬಾ ಅಂದ್ರೆ ನಾವು ಈಗ ಶೂಟ್ ಆದ್ರೇನು ಅಷ್ಟೇ ಅನವಶ್ಯಕತೆ ಏನು ಮಾತಾಡಿಲ್ಲ ನಾವು. ಶೂಟಿಂಗ್ ವಿಚಾರದಲ್ಲಾಗ್ಲಿ ಏನಿರ್ಲಿ, ಏನೇ ತಪ್ಪಾಗ್ಲಿ ತಿದ್ದಿದ್ದಾರೆ ನಮಗೆ. ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನಾವೆಲ್ಲ ಫ್ರೆಶರ್ಸ್, ಯಾರು ಹಾಗೆ ಅಡ್ಜಸ್ಟ್ ಮಾಡ್ಕೊಳಲ್ಲ. ತುಂಬಾ ಪೇಷನ್ಸ್ ಅಲ್ಲಿ ನಮ್ಮನ್ನ ನಡ್ಸ್ಕೊಂಡು ಹೋಗಿದ್ದಾರೆ. ಮತ್ತೆ ಶೂಟ್ ಇಂದ ಹೋಗೋದಾಗ್ಲಿ PGಗೆ ಅದೆಲ್ಲ ವ್ಯವಸ್ಥೆ ಇತ್ತು. ಹಾಗೆ ಏನು ಅನಾವಶ್ಯಕತೆ ಏನೂ ಆಗಿಲ್ಲ ಅಲ್ಲಿ. ಅಂದ್ರೆ ಸುಮ್ಮನೆ ಇಲ್ಲಿ ಗೊತ್ತಿಲ್ಲ ನಂಗೆ ಯಾಕೆ ಹಾಗೆ ಬರ್ದು, ನಂಗೆ ತುಂಬಾ ಬೇಜಾರಾಯ್ತು ಅದು ಆರ್ಟಿಕಲ್ ಓದಿ. ಸ್ವಾಭಾವಿಕ, ಒಂದು ಹೆಣ್ಮಗಳಿಗೆ ಹೆಣ್ಮಗಳ ತೇಜೋವಧೆ ಮಾಡುವಾಗ ಸಹಿಸಿಕೊಳ್ಳೋದು ತುಂಬ ಕಷ್ಟ.
ಗಂಡಸರು ಏನೋ ಒಂದು ಮಟ್ಟಿಗೆ ಸಹಿಸ್ಕೊಳ್ತಾರೆ, ಎಲ್ಲರೂ ಸಹಿಸ್ಕೊಳ್ತಾರಂತಲ್ಲ, ಹೆಣ್ಮಕ್ಳಿಗೆ ಸಹಿಸಿಕೊಳ್ಳೋದು ತುಂಬ ಕಷ್ಟದ ವಿಚಾರಣೆ. ಎಸ್, ನಾನು ನವ್ಯ ಪೂಜಾರಿ ಅವ್ರನ್ನ ಕೂಡ ಮಾತಾಡಿಸ್ತೇನೆ, ಇಸ್ಮಾಯಿಲ್ ಅವರು ಕೂಡ ಮತ್ತೆ ಮಾತಾಡಬೇಕಾಗಿದೆ. ಸಿನಿಮಾ ತಂಡದ ಪ್ರಾಣ್ ಶೆಟ್ಟಿ ಅವರು ಕೂಡ ಸೇರಿಕೊಳ್ಳಿಕ್ಕಿದ್ದಾರೆ. ಆಮೇಲೆ ಒಂದಷ್ಟು ಸಿನಿಮಾ ನಿರ್ದೇಶಕರು, ಪ್ರೊಡ್ಯೂಸರ್ಗಳು ಕೂಡ ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ಮಧ್ಯೆ ನಾನು ಸಣ್ಣ ಬ್ರೇಕ್ ತೆಗೆದುಕೊಳ್ತೇನೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ನಿರ್ದೇಶಕರ ಮೇಲೆ ಲವ್ ಜಿಹಾದ್ ಅಪಪ್ರಚಾರ. ಈಗಾಗಲೇ ನಮ್ಮ ಸ್ಟುಡಿಯೋದಲ್ಲಿ ಇಸ್ಮಾಯಿಲ್ ಮೂಡುಶೆಟ್ಟಿ ಅವರು ಏನು ಮುಂಬೈ ಟು ಭಟ್ಕಲ್ ಸಿನಿಮಾದ ನಿರ್ದೇಶಕರು ಮತ್ತು ಅದೇ ಸಿನಿಮಾದಲ್ಲೇ ಮುಖ್ಯ ಪಾತ್ರಧಾರಿ ಅಂದರೆ ಹೀರೋಯಿನ್ ಆಗಿ ನಟನೆ ಮಾಡ್ತಾ ಇರುವಂಥ ಜಾಸ್ಮಿನ್ ಗೂಮ್ಸ್ ಅವರಿದ್ದಾರೆ, ಮತ್ತು ನವ್ಯ ಪೂಜಾರಿ ಅವರಿದ್ದಾರೆ. ಅವರು ಈ ಮೊದಲು ಏನು ಇಸ್ಮಾಯಿಲ್ ಮೂಡುಶೆಟ್ಟಿ ಅವರು ನಿರ್ದೇಶನ ಮಾಡಿದಂಥ ಭೋಜರಾಜ್ MBBS ಸಿನಿಮಾದ ನಾಯಕ ನಟಿ. ಈಗಾಗಲೇ ನಾವು ಮಾತನಾಡುವ ಸಂದರ್ಭದಲ್ಲಿ ಹೇಳಿದೆವು, ಏನು ಈ ಇಸ್ಮಾಯಿಲ್ ಅವರು ಇದೇ ಮಂಗಳೂರಿನಲ್ಲಿ ಪತ್ರಿಕೆಯನ್ನು ನಡೆಸ್ತಾ ಇದ್ದವರು, ಇದೇ ಮಂಗಳೂರಿನಲ್ಲಿ ಇದ್ದುಕೊಂಡು ಈ ಮೊದಲು ಸಿನಿಮಾಗಳನ್ನು ಮಾಡಿದವರು. ಬಣ್ಣ ಬಣ್ಣದ ಬದುಕು ಕನ್ನಡ ಸಿನಿಮಾ, ಆಮೇಲೆ ಪಮ್ಮಣ್ಣ ದಿ ಗ್ರೇಟ್ ಸಿನಿಮಾ ಮಾಡಿದವರು. ಎಲ್ಲೂ ಕೂಡ ಏನು ಅವರು ದಿಢೀರಾಗಿ ಮಾಯವಾಗ್ತಾರೆ ಅಂತೆಲ್ಲ, ಯಾವತ್ತೂ ಕೂಡ ಮಂಗಳೂರು ಪೇಟೆಯಲ್ಲಿ ಅಥವಾ ಮಂಗಳೂರು ಸುತ್ತಮುತ್ತಲೇ ತಿರುಗಾಡ್ತಾ ಇರ್ತಾರೆ. ಅಂಥವರ ಮೇಲೆ ಕೂಡ ಲವ್ ಜಿಹಾದ್ ಅಂತ ಅಪಪ್ರಚಾರ ಮಾಡಿ ಅವರ ಮುಖಕ್ಕೆ ಅಥವಾ ಅವರ ಒಟ್ಟು ಟೀಮ್ಗೆ ಒಂದು ತೇಜೋವಧೆ ಮಾಡುವಂಥ ಪ್ರಯತ್ನ ನಡೆಯಿತು. ಯಾಕೆ ನಡೆಯಿತು, ಯಾರು ಇದರ ಹಿನ್ನೆಲೆಯಲ್ಲಿದ್ದಾರೆ, ಏನು ಅವರ ಉದ್ದೇಶ ಇರಬಹುದು ಅಂತ. ಸೊ ಈಗಾಗಲೇ ಕಥೆಯ ತಿರುಳನ್ನು ಕೂಡ ಇಸ್ಮಾಯಿಲ್ ಅವರು ಹೇಳಿದ್ದಾರೆ. ಜೊತೆಗೆ ಆ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಏನು ಪಾತ್ರ ಮಾಡ್ತಾ ಇರುವಂಥ ಜಾಸ್ಮಿನ್ ಗೂಮ್ಸ್ ಅವರು ಹೇಳಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಪ್ರಾಣ್ ಶೆಟ್ಟಿ ಅವರು ಕೂಡ ಸಿನಿಮಾದ ಪಾತ್ರಧಾರಿ ನಟ ಅವರು ಕೂಡ ನಮ್ಮ ಜೊತೆಗೆ ಸೇರ್ಲಿಕ್ಕೆ ಇದ್ದಾರೆ. ಅಷ್ಟು ಹಿರಿಯ ನಿರ್ಮಾಪಕರು, ನಿರ್ದೇಶಕರು ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಕೂಡ ಇದ್ದಾರೆ. ಇದು ಇಸ್ಮಾಯಿಲ್ ಅವರೇ, ನೀವು ಸಿನಿಮಾವನ್ನು ಹೇಳಿದ್ರಿ, ಅಲ್ಲಿ ಏನು ಲವ್ ಜಿಹಾದ್ ಇರಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ವಿಚಾರವೇ ಇಲ್ಲದಂಥ ಒಂದು ಸಿನಿಮಾ. ಇದು ಇಂಥ ಒಂದು ಅಪಪ್ರಚಾರ ಬಂತು ಸೋಷಿಯಲ್ ಮೀಡಿಯಾದಲ್ಲಿ. ಬರೋ ವೇಳೆಗೆ ನೀವಂತೂ ಊರಲ್ಲಿ ಇರಲಿಲ್ಲ, ಎಲ್ಲೋ ಯಾವುದೋ ಕಾರ್ಯಕ್ರಮ ನೀವು ಊರಲ್ಲಿ ಇಲ್ಲ ನೋಡಿ ಮಾಡಿದ್ದಾರೆ. ಎಸ್ 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 ಈಗ ನೀವು ಒಂದಷ್ಟು ಮಂದಿಯನ್ನು ಅಂದರೆ ಈ ಕ್ಲಿಪ್ಪಿಂಗ್ಸ್ಗಳನ್ನು ಅಥವಾ ಈ ಬರಹಗಳನ್ನು ಶೇರ್ ಮಾಡಿದವರನ್ನು ನೀವು ಪೊಲೀಸ್ ಠಾಣೆಗೆ ಮಾಹಿತಿ ಕೊಟ್ಟಿದ್ದೀರಿ. ಅಲ್ಲಿ ಪೊಲೀಸ್ ಠಾಣೆಯಲ್ಲಿ ಅವ್ರು ಏನು ಹೇಳಿದರು? ಇಬ್ಬರು ಬಂದಿದ್ದಾರೆ, ಬಂದು ಹೇಳಿ ಕೊಟ್ಟಿದ್ದಾರೆ. ನಮಗೆ ಬೇರೆ ಬೇರೆ ಗ್ರೂಪಲ್ಲಿ ಬಂತು, ಅದನ್ನು ನಾವು ಶೇರ್ ಮಾಡಿದ್ದೀವಿ ಅಂತೇಳಿ ಸಾರಿ ಕೇಳಿ ಅವರಲ್ಲಿ ಮುಚ್ಚಳಿಕೆ ಕೊಡ್ತಾರೆ. ಅವರು ಅದನ್ನು ಪೂರ್ತಿ ಓದಲಿಲ್ಲ, ಬರೆದದನ್ನು? ಇಲ್ಲ ಅಂದರೆ 3 ಪೇಜ್ ಇದೆ ಅಲ್ಲ, ಅದು 3 ಪೇಜ್ ಇದೆ. 3 ಪೇಜ್ ಬರೆದು ಕಥನವನ್ನು ಬರೆದು ಹಾಕಿದ್ದಾರೆ. ಬಟ್ ಓದದೇ ಇರುವಂಥ ವ್ಯಕ್ತಿಗಳು ಅದನ್ನು ಏನೋ ಲವ್ ಜಿಹಾದ್ ಅಂತ ಒಂದು ಶಬ್ದ ಕಂಡಿತ್ತು, ಮುಸ್ಲಿಂ ಒಬ್ಬರ ಹೆಸರು ಕಂಡಿತ್ತು, ಇಸ್ಮಾಯಿಲ್ ಮೂಡುಶೆಟ್ಟಿ, ಅಷ್ಟನ್ನು ನೋಡಿ ಫಾರ್ವರ್ಡ್ ಮಾಡಿದರು. ಎಸ್ 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 ವೀಕ್ಷಕರೇ, ನಾನು ಹೇಳುವಂಥದ್ದು ಸೋಷಿಯಲ್ ಮೀಡಿಯಾ ಇಷ್ಟು ಅಪಾಯಕಾರಿಯಾಗಿದೆ ಅಂತ ಹೇಳಿದ್ರೆ, ಇವತ್ತು ಮೂಡುಶೆಟ್ಟಿ ಅವರು ಹೇಳಿದ ಹಾಗೆ ಕೇವಲ ಮೇಲಿನ ಒಂದು ಲೈನನ್ನು ನೋಡಿಕೊಂಡು ಫಾರ್ವರ್ಡ್ ಮಾಡ್ತಾ ಹೋಗ್ತಾರೆ. ಆ ರೀತಿ ಫಾರ್ವರ್ಡ್ ಮಾಡಿದವರಿಗೆ ಇವತ್ತು ಪೊಲೀಸ್ ಠಾಣೆಯಲ್ಲಿ ಬಂದು ಪೊಲೀಸರು ಪಾಠ ಮಾಡಿದ್ದಾರೆ. ಇನ್ಯಾರಾದರೂ ಫಾರ್ವರ್ಡ್ ಮಾಡಿದರೆ ಸ್ವಲ್ಪ ಆಲೋಚನೆ ಮಾಡಿ ಅಥವಾ ಸ್ವಲ್ಪ ವಿವೇಚನೆಯನ್ನು ಬಳಸಿಕೊಳ್ಳಿ. ಯಾಕಂತ ಹೇಳಿದ್ರೆ, ಸುಮ್ಮನೆ ನಾವು ದಿನನಿತ್ಯ ನೋಡ್ತಾ ಇರುವಂಥ ನಮ್ಮ ಕಣ್ಣ ಮುಂದೆ ಇರುವಂಥ ಒಬ್ಬ ವ್ಯಕ್ತಿ ಹೆಸರು ಕೇವಲ ಇಸ್ಮಾಯಿಲ್ ಅನ್ನುವ ಒಂದೇ ಕಾರಣಕ್ಕೆ ಅವನನ್ನು ತೇಜೋವಧೆ ಮಾಡುವಂಥದ್ದು ಎಷ್ಟು ಸರಿ ಅಂತ. ಸೊ ಫಾರ್ವರ್ಡ್ ಮಾಡಿದವರು, ಬರೆದವರು, ನಿಮ್ಮ ಸಂಘಟನೆಯ ನಾಯಕರು, ಮುಖಂಡರನ್ನು ಕೂಡ ಇದನ್ನು ಹೋಗಿ ಕೇಳ್ಬೋದು. ಎಸ್, ನಾನು ಜಾಸ್ಮಿನ್ ಅವರು ಮಾತನಾಡಿದರು ಕಥಾ ಅಂಧರದ ಬಗ್ಗೆ. ಮೇಡಮ್, ನೀವು ಹೇಳಿದ್ರಿ ಈ ಕಥೆಯಲ್ಲಿ ಏನು ಟೆರರಿಸಮ್ ಇದೋ ಅಥವಾ ಏನು ಲವ್ ಜಿಹಾದ್ಗಳೇ ಇರಲಿಲ್ಲ, ಆದರೂ ಒಂದಷ್ಟು ಬರೆದು ಈ ರೀತಿ ಅಪಪ್ರಚಾರ ಮಾಡಿದರು ಅಂತ. ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು ಇಂಥ ಸಂದರ್ಭದಲ್ಲಿ? ಹೇಳಿದರೆ ಇಸ್ಮಾಯಿಲ್ ಅವರು ತುಂಬ ಚೆನ್ನಾಗಿ ಇಡೀ ಟೀಮನ್ನು ಮುನ್ನಡೆಸಿಕೊಂಡು ಬರ್ತಾ ಇದ್ರು ಅಂತ. ನನಗೆ ಸೆಕೆಂಡ್ ಇದು ಗೊತ್ತಾಯ್ತು ಸರ್. ನಾನು ಓದ್ದೆ ಇದು ಮೆಸೇಜ್ನ. ನಂಗೆ ಸ್ಟಾರ್ಟಿಂಗ್ ಸ್ವಲ್ಪ ಓದ್ದೆ, ಆಮೇಲೆ ನಂಗೆ ಓದಕ್ಕಾಗಿಲ್ಲ, ನಾನು ನಿಲ್ಸ್ಬಿಟ್ಟೆ. ಬಿಕಾಸ್ ನಂಗೆ ಅದು ನೋಡಕ್ಕಾಗಿಲ್ಲ. ಬೇರೆ ಹುಡುಗಿರ ಬಗ್ಗೆನೂ ಬರ್ದಿದ್ದಾರೆ, ಸರ್ ಬಗ್ಗೆನೂ ತುಂಬಾ ಕೆಟ್ಟ, ಅಂದ್ರೆ ಅವ್ರು ಹಾಗಿಲ್ಲ, ಹಾಗೆ ಅವರು ಬರೆಯೋದು ತಪ್ಪಲ್ವಾ? ಮತ್ತೆ ಅದನ್ನು ಯಾರು ಶೇರ್ ಮಾಡ್ತಿದ್ದಾರೆ? ನೋಡಿ ಸಿನಿಮಾದ ನಾಯಕ ನಟಿ ಹೇಳ್ತಾರೆ, ನೀವು ಎಷ್ಟು ಕೆಟ್ಟದಾಗಿ ಬರೆದಿದ್ದೀರಿ ಅಂತ ಹೇಳಿದ್ರೆ ಅದನ್ನು ಓದೋಕ್ಕೆ ಆಗಲ್ಲ ಅಂತ. 2 ಲೈನ್ ಓದಿದ ನಂತರ ಮುಂದಕ್ಕೆ ಓದೋಕ್ಕೆ ಆಗಲ್ಲ ಅಂತ.
ಸೊ ಈ ಲೆವೆಲ್ನ ನೀಚ ಕೃತ್ಯ ಬೇಕಿತ್ತ ಅಂತ ನೀವು ಆಲೋಚನೆ ಮಾಡಿ ಬರ್ಕೊಂಡವರು ಮತ್ತು ಇದರಿಂದ ಏನು ಸಾಧನೆ ಮಾಡ್ತೀರೋ ಅಥವಾ ಯಾವ ದೇಶವನ್ನು ಕಟ್ತೀರೋ, ಎಂಥ ದೇಶವನ್ನು ಕಟ್ತೀರೋ, ನೀವೇ ಹೇಳಬೇಕು. ಯಾವ ಸಂಘಟನೆಯನ್ನು ಕಟ್ತೀರೋ ಅಥವಾ ಯಾವ ಪಕ್ಷಕ್ಕೆ ಮತ ಬ್ಯಾಂಕನ್ನು ಸೃಷ್ಟಿ ಮಾಡಿಕೊಡ್ತೀರೋ ನೀವೇ ಹೇಳಬೇಕು. ಎಸ್ ಮೇಡಮ್, ಮುಂದುವರಿಸಿ. ಬೇಜಾರಾಯ್ತು ಸರ್ ನಂಗೆ ತುಂಬಾ. ಅಂದ್ರೆ ಬೇರೆ ನನ್ನ ಬಗ್ಗೆ ಬರ್ದಿಲ್ಲ ಅಂದ್ರೂ ಬೇರೆ ಹುಡುಗಿರ ಬಗ್ಗೆ ಎಲ್ಲ ಬರ್ದಿದ್ದಾರೆ. ಸರ್ ಜೊತೆ ಯಾರ್ಯಾರು ವರ್ಕ್ ಮಾಡಿದ್ದಾರೆ ಎಲ್ಲ. ನಾನು ಒಂದು ಹುಡುಗಿಯಾಗಿ ನನಗದು ಕೇಳಕ್ಕಾಗಲ್ಲ ಬೇರೆಯವ್ರ ಬಗ್ಗೆ. ಅಂದ್ರೆ ಎಲ್ಲರೂ ಹುಡುಗಿರೇ ಅಲ್ವಾ. ಸೊ ನಾನು ಅದು ಬೇಜಾರಾಯ್ತು. ಆಮೇಲೆ ನಾನು ಸರಿ ಕಾಲ್ ಮಾಡಿದೆ. ಸರ್ ತುಂಬಾ ಬೇಜಾರಲ್ಲಿದ್ರು. ಅವಾಗ ಅವರು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀನಿ ಅಂತೆಲ್ಲ ಹೇಳಿದ್ರು. ನಂಗೆ ಯಾರೋ ಒಬ್ರು ನನ್ನ ಫ್ರೆಂಡು ನನಗೆ ಇದು ಫಾರ್ವರ್ಡ್ ಮಾಡಿದ್ದು. ಅವರು ಎಲ್ಲ ಕೇಳ್ತಿದ್ರು ಏನು ಇಂಥದ್ದು ಏನಾಗಿದೆ ಅಂತ. ನಾನೆಲ್ಲರಿಗೂ ಹೇಳ್ದೆ ಅಂಥದ್ದು ಏನಿಲ್ಲ ಅಂತ. ಅಂದ್ರೆ ಯಾರು ಜನ ಓದಿ ಮೆಸೇಜ್ನ ಅದೇ ಸತ್ಯ ಅಂತ ತಿಳ್ಕೊಳ್ತಾರೆ. ಅವರಿಗೂ ಏನಂತ ಗೊತ್ತಿರಲ್ಲ. ಹೌದು, ಎಷ್ಟೋ ಮಂದಿ ಇವತ್ತು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬಂದಿರೋದನ್ನೇ ಸತ್ಯ ಅಂತ ತಿಳ್ಕೊಳ್ಳೋರಿದ್ದಾರೆ. ಅದರ ಮೇಲೆ ಕೆಳಗೆ ನೋಡೋಕೆ ಹೋಗೋದಿಲ್ಲ, ಅದರ ಆಚೆ ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ ಮೇಡಮ್, ಅಲ್ವಾ? ಎಷ್ಟು ಎಸ್, ಹೇಳಿಮ್ಮ. ಅದೇ ಬುರ್ಕಾ ಹಾಕಿ ಲವ್ ಜಿಹಾದ್ ಅನ್ನೋ ಸಬ್ಜೆಕ್ಟ್ ಮಾಡ್ತಿದ್ದಾರೆ, ಹಾಗೆ ಹೀಗೆ ಅಂತ ಬರ್ತಿದ್ದಾರೆ. ನಾನೊಂದು ಆಕ್ಟ್ ಮಾಡಿರೋದಷ್ಟೇ. ಆಕ್ಟ್ ಮಾಡಿರೋದು ಏನ್ ಪಾತ್ರ ನಿಮ್ಮದಲ್ಲಿ? ನಂದು ಲಾಯರ್ ಆಗಿ, ವಕೀಲರ ಪಾತ್ರ. ಎಸ್, ನಿಮ್ಮ ಸಮುದಾಯ, ನೀವು ಕ್ರೈಸ್ತರು ಅಲ್ವಾ? ನಿಮ್ಮ ಹೆಸರೇ ಹೇಳುತ್ತೆ, ಜಾಸ್ಮಿನ್ ಗೋಮ್ಸ್ ಅಂತ. ಸೊ ಏನು ಲವ್ ಜಿಹಾದ್ ಬಗ್ಗೆ ಇವ್ರು ಮಾತಾಡಿದಾರ ನಿಮ್ಮ ಹತ್ರ? ಇಲ್ಲ ಸರ್, ಅಂತದ್ದು ಏನು ಯಾವತ್ತೂ ಮಾತಾಡಿಲ್ಲ. ಅಲ್ಲಿ ಟೀಮಲ್ಲೆಲ್ಲ ಮಾತಾಡ್ಕೊಳ್ತಾ ಇದ್ದೀರಾ? ಯಾರನ್ನೆಲ್ಲ ನಾಳೆ ಬೆಳಿಗ್ಗೆ ಮತಾಂತರ ಮಾಡೋದಂತ? ನಮ್ಮ ಟೀಮಲ್ಲಿ ಯಾವತ್ತೂ ಒಂದು ಕ್ರಿಶ್ಚಿಯನ್, ಮುಸ್ಲಿಂ, ಹಿಂದೂ ಅಂತ ಯಾವತ್ತೂ ಅದು ಭೇದ ಭಾವ ಸರ್ ಯಾವತ್ತೂ ಮಾಡಿಲ್ಲ. ಮತ್ತು ಅಂಥದ್ದು ಏನು ಇರಲಿಲ್ಲ ಅಂಥದ್ದು. ಅದೊಂದು ಆಕ್ಟ್ ಇತ್ತು, ಮೂವಿ. ಎಷ್ಟೋ ಜನ ಮೂವಿ ಮಾಡ್ತಾರೆ, ಎಲ್ಲ ಒಂದೊಂದು ಆಕ್ಟ್ ಮಾಡ್ತಾರೆ. ಎಸ್, ಒಂದು ಸಿನಿಮಾ, ಒಂದು ನಾಟಕ, ಅದರಲ್ಲಿ ನೂರಾರು ಪಾತ್ರಗಳು ಬರುತ್ತೆ, ನೂರಾರು ಕಥೆಗಳು ಬರುತ್ತೆ, ಕಥನಗಳು ಬರುತ್ತೆ, ವೇಷಭೂಷಣಗಳು ನೂರಾರು ಥರದ್ದಿರುತ್ತೆ. ನಿಮಗೆ ಲಾಯರ್ ಪಾತ್ರ ಇತ್ತು. ಎಸ್ ಈ ನಡುವೆ ನಮ್ಮ ಜೊತೆಗೆ ಸಿನಿಮಾ ನಿರ್ಮಾಪಕರಾಗಿರುವಂಥ ಪ್ರಕಾಶ್ ಪಾಂಡೇಶ್ವರ ಅವರಿದ್ದಾರೆ. ಜಯಕಿರಣ ಪತ್ರಿಕೆಯ ಮಾಲೀಕರು ಕೂಡ ಹೌದವರು. ಚಾಲಿಪೋಲಿಲು ಅನ್ನುವಂಥ ಒಂದು ಸಿನಿಮಾ ಮಾಡಿದ್ರು. ಆಮೇಲೆ ಇಸ್ಮಾಯಿಲ್, ಇನ್ನೊಂದು ಯಾವ್ದು ಸಿನಿಮಾ? ಪ್ರಕಾಶ್ ಪಾಂಡೇಶ್ವರ, ದಬಕ್ ದಬಾಯಿಸ. ಪ್ರಕಾಶ್ ಅವರೇ ನಮಸ್ಕಾರ. ನಮಸ್ಕಾರ ಪ್ರಕಾಶ್ ಅಣ್ಣ. ಈಗ ಇದು ನಿಮ್ಮದೇ ವಲಯದ ಒಬ್ಬರು ಸಿನಿಮಾ ನಿರ್ದೇಶಕರು ಇಸ್ಮಾಯಿಲ್ ಮೂಡು ಶೆಡ್ಡೆ ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ದಾರೆ. ಅವರ ಜೊತೆಗೆ ಅವರು ಮಾಡ್ತಾ ಇರುವಂತ ಮುಂಬೈ ಟು ಭಟ್ಕಳ ಸಿನಿಮಾದ ನಟಿ ಜಾಸ್ಮಿನ್ ಅವರಿದ್ದಾರೆ. ಆಮೇಲೆ ಅವರದೇ ಜೊತೆಗೆ ಅವರ ಈ ಮೊದಲಿನ ಸಿನಿಮಾದ ಭೋಜರಾಜ್ MBBS ಸಿನಿಮಾದ ನಟಿ ನವ್ಯ ಪೂಜಾರಿ ಅವರು ಕೂಡ ಇದ್ದಾರೆ. ಸೊ ನೀವು ಸಿನಿಮಾ ತೆಗೆದವರು, ಸಿನಿಮಾ ನಿರ್ಮಾಪಕರಾದವರು ನೀವು. ನಾನು ನಿಮ್ಮ ಹತ್ರ ಕೇಳುವಂಥದ್ದು ಪ್ರಕಾಶ್ ಅವರೇ, ನೀವು ಜನರಿಗೆ ಒಬ್ಬ ಏನು ಇಸ್ಮಾಯಿಲ್ ಅನ್ನುವ ಒಬ್ಬ ವ್ಯಕ್ತಿಯ ಹೆಸರು ಮಾತ್ರ ಮುಸ್ಲಿಂ ಅಂತ ಕಂಡ ಕಾರಣಕ್ಕಾಗಿ ಅವನು ಮಾಡ್ತಾ ಇರೋ ಸಿನಿಮಾವನ್ನು ಈ ಮಂಗಳೂರಿನ ಜನ ಲವ್ ಜಿಹಾದ್, ಟೆರರಿಸಂ ಅಂತೆಲ್ಲ ಹೇಳಿ ಪ್ರಚಾರ ಮಾಡಿಕೊಳ್ತಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ? ಲವ್ ಜಿಹಾದ್ ಚಿತ್ರವನ್ನು ಮಾಡಬಾರ್ದು ಅಂತ ಏನಿಲ್ಲ. ಹೌದು, ನಮ್ಮ ಇಂಡಿಯಾದಲ್ಲಿ ದೊಡ್ಡ ದೊಡ್ಡ ಡೈರೆಕ್ಟರ್ ಮುಸ್ಲಿಮರು. ಹೌದು. ಕೇರಳದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಡೈರೆಕ್ಟರ್ ಮುಸ್ಲಿಮರು, ಪ್ರೊಡ್ಯೂಸರ್ ಅವರೇ ಜಾಸ್ತಿ ಇರೋದು ಮುಸ್ಲಿಮರೇ ಇದ್ದಾರೆ. ಹೌದು, ಒಳ್ಳೆ ಒಳ್ಳೆ ಸಾಹಿತಿಗಳು, ಒಳ್ಳೆ ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ಲ ಅವರೇ ಇದ್ದಾರೆ. ಹೌದು. ಇದು ಯಾಕೆ ಇದನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕು ಅಂತಿಲ್ಲ ಇಸ್ಮಾಯಿಲ್ ಅವರೇ, ತಲೆ ಕೆಡಿಸ್ಕೊಡ್ಬೇಕಂತೆ. ಬಿ ಹ್ಯಾಪಿ ಅಂತ ಹೇಳ್ತಾ ಇದ್ದಾರೆ ಪ್ರಕಾಶ್ ಅವರು. ಅವರು ಎತ್ತರಕ್ಕೆ ಬೆಳೀತಾ ಇದ್ದಾರೆ. ಆದ್ರೆ ಪ್ರಕಾಶಣ್ಣ ಅವರಿಗೆ ಭಾರಿ, ಅವರು ಇರ್ಬೋದು, ಅವರ ಟೀಮ್ನ ಹೆಣ್ಮಕ್ಳು ಇರ್ಬೋದು, ಭಾರಿ ಬೇಸರ ಆಗಿದೆ. ಯಾಕಂತ ಹೇಳಿದ್ರೆ ಅವರು ಹೇಳ್ತಾರೆ, ನಮ್ಮ ಕಥೆಯಲ್ಲಿ, ಇಡೀ ಸಿನಿಮಾದ ಕಥೆಯಲ್ಲಿ ಲವ್ ಜಿಹಾದ್ ಪ್ರಸ್ತಾಪನೆ ಇಲ್ಲ, ವಿಚಾರಣೆ ಇಲ್ಲ, ಅದು ಥೀಮೇ ಅಲ್ಲ. ಸೊ ಆಗಿರುವಾಗ ಸುಮ್ಮನೆ ಸಿನಿಮಾ ತಂಡದವರನ್ನು, ನಟಿಯರನ್ನೆಲ್ಲ ನನ್ನ ಮೇಲೆ ಎತ್ತಿ ಕಟ್ಟಿ ಅಪಪ್ರಚಾರ ಮಾಡೋದು ನನಗೆ ತುಂಬಾ ಬೇಸರ ಆಗಿದೆ ಅಂತ, ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಮನೆಯಲ್ಲಿ ಕೂಡ ಹೌದು, ಮುಂಬೈ ಟು ಭಟ್ಕಳ. ಈಗ ಬಂದವರಿಗೆ ತಲೆಬಿಸಿ ಆಗಿದೆ. ಬರೆದವರಿಗೆ ತಲೆಬಿಸಿ ಆಗಿದೆ, ಸರಿ. ಆದ್ರೆ ಇಬ್ಬರು ಹೆಣ್ಮಕ್ಳಿದ್ದಾರೆ, ಅವರು ಹೇಳ್ತಾರೆ. ನೋಡಿ ಹೆಣ್ಮಕ್ಳು ಅಂತ ಹೇಳಿದ್ರೆ ಕೆಲವು ಸರಿ ಯಾಕೆ ಬೇಸರ ಮಾಡ್ತಾ ಬೇಡ, ಯಾಕಂದ್ರೆ ತಲೆ ಕೆಡಿಸ್ಕೊಳ್ಬೇಡ. ಯಾಕಂದ್ರೆ ಇದಂತೆ ಈ ಸೋಷಿಯಲ್ ಮೀಡಿಯಲ್ಲಿ ಬರೆಯೋರು ಯಾರು ಗೊತ್ತಿಲ್ಲ, ಇಂತ ಪರ್ಸನಲ್ ಆಗಿ ಬರೆಯೋರಿಗೆ ಅವರು ಜೀವನದಲ್ಲಿ ಏನು ಸಾಧಿಸಲಿಕ್ಕೆ ಆಗದವರು ಬರೆಯುದು. ಎಕ್ಸಾಕ್ಟ್ಲಿ ಏನೋ ಮಾಡಿ ಆಗ್ತಾ ಇಲ್ಲ. ಪರ್ಸನಲ್ ಬರೆಯೋರಿಗೆ ಪರ್ಸನಲ್ ಆಗಿ ಬೆಳ್ತಾರಲ್ಲ, ಜೀವನದಲ್ಲಿ
ಏನು ಸಾಧಿಸಲಿಕ್ಕೆ ಆಗದವರು ಪಟ್ಟಿಂಗ್ ಬರೆಯುವುದನ್ನು ಸೊ ಈಗ ಈಗ ನೀವು ಪತ್ರಿಕೆಯನ್ನು ಕೂಡ ನಡೆಸುವವರು, ಈ ರೀತಿಯೆಲ್ಲ ಲವ್ ಜಿಹಾದ್, ಮುಸ್ಲಿಮರು ಮತ್ತೊಬ್ಬರು ಇನ್ನೊಬ್ಬರು ಅಂತ ಹೇಳಿಕೊಂಡು ಯಾವುದಾದ್ರೂ ಸಂಘಟನೆಯವರಿಗೆ ಇದರಿಂದೆಲ್ಲ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಆಗುತ್ತಾ ಅಥವಾ ಅಂತ ಏನು ಉದ್ದೇಶ ಇರಬಹುದಾ? ಇಲ್ಲ, ಖಂಡಿತ. ಯಾಕಂತ ಹೇಳಿದ್ರು ಸಂಘಟನೆ ಮಾಡಿದಂತ ವಿಷಯವಲ್ಲ. ಯಾಕಂದ್ರೆ ಖಂಡಿತವಾಗಿ ಬರೆಯುವುದಿಲ್ಲ. ಒಂದು ಹೆಣ್ಮಗಳು ವಿಷಯದಲ್ಲಿ ಬಂದಿದ್ದಾರೆ, ನಾನು ಕೂಡ ಓದಿದ್ದೇನೆ. ಖಂಡಿತವಾಗಿ ಒಬ್ಬ ಹಿಂದೂ ಆದವ ಅದನ್ನು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ನಮ್ಮ ಹಿಂದೂಸ್ತಾನದ ಖಂಡಿತವಾಗಿ ಶಾಸ್ತ್ರದ ಒಂದು ಹುಡುಗಿಯ ಬಗ್ಗೆ ಆಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಹೊಟ್ಟೆಗಿಚ್ಚಿಲ್ಲ, ಯಾರು ಇಸ್ಮೇಲ್ ನೋಡ್ಲಿಕ್ಕೆ ಆಗದವರು ಯಾರ ಮಾಡಿದಂತ ವಿಷಯ ತಲೆ ಕೆಡಿಸಿಕೊಳ್ಳುವುದೇ ಬೇಡ. ಥ್ಯಾಂಕ್ ಯು ಪ್ರಕಾಶ್ ಅವರೇ, ನಿಮ್ಮ ಈ ಒಂದು ಧೈರ್ಯ ಕೊಟ್ಟದಕ್ಕಾಗಿ. ಯಾಕಂತ ಹೇಳಿದ್ರೆ ಇಬ್ಬರು ಹೆಣ್ಮಕ್ಳು ಇಲ್ಲಿ ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ದಾರೆ. ಇದು ಪ್ರಕಾಶ್ ಪ್ರಕಾಶ್ ಪಾಂಡೇಶ್ವರ್ ಅವರು ಜಯಕಿರಣ ಪತ್ರಿಕೆಯ ಮಾಲೀಕರು, ಜೊತೆಗೆ ಸಿನಿಮಾ ಪ್ರೊಡ್ಯೂಸರ್ ಕೂಡ. ಈ ಹಿಂದೆ 2 ಸಿನಿಮಾಗಳನ್ನು ಅವರು ಏನು ದಬಕ್ ದಬ ಆಯ್ಸಾ ಮತ್ತು ಚಾಲಿ ಪೋಲಿಲ್ ಅನ್ನುವಂಥ ಭಾರಿ ಜನಪ್ರಿಯ ಅಥವಾ ಭಾರಿ ಹಿಟ್ಟಾದಂಥ ಸಿನಿಮಾಗಳನ್ನು ತೆಗೆದವರು. ಅವರು ಹೇಳುವಂಥದ್ದು, ಇದು ಯಾವ ಸಂಘಟನೆಯವರು ಇದನ್ನು ಮಾಡಿರುವುದಿಲ್ಲ, ಯಾರು ಕೈಲಾಗದವರು, ಜೀವನದಲ್ಲಿ ಯಾವುದೇ ಸಾಧನೆಯನ್ನು ಮಾಡಲಾರದವರು, ಇದೇ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ದಿನ ಬಿದ್ದು ದಿನ ದುಡ್ತಾರಲ್ಲ ಅಂಥವ್ರು ಮಾಡಿರುವ ಯೋಗ್ಯ ಕೆಲಸ. ಸೊ ಇಸ್ಮಾಯಿಲ್ ಅವರಾಗಿ ಯಾವುದೇ ಭಯಪಡುವ ಅಗತ್ಯ ಇಲ್ಲ, ಬೇಸರ ಮಾಡೋ ಅಗತ್ಯ ಇಲ್ಲ. ನೀವು ಯಾರು ನವ್ಯ ಪೂಜಾರಿ ಇರ್ಬೋದು, ಜಾಸ್ಮಿನ್ ಅವರು ಇರ್ಬೋದು, ಯಾವುದೇ ರೀತಿಯ ನೀವು ಭಯ ಗೊಂದಲಕ್ಕೆ ಒಳಗಾಗುವ ಅಗತ್ಯ ಇಲ್ಲ ಅನ್ನೋದನ್ನು ಒಬ್ಬ ಸಿನಿಮಾ ಪ್ರೊಡ್ಯೂಸರ್, ಒಬ್ಬ ಪತ್ರಿಕೆ ಮಾಲೀಕರು, ಒಬ್ಬರು ಉದ್ಯಮಿ ಹೇಳ್ತಾ ಇದ್ದಾರೆ ಜಾಸ್ಮಿನ್ ಅವರೇ. ಸೊ ಬಿ ಕಂಫರ್ಟ್. ಎಸ್ ನಾನು ಈಗೊಂದು ಬ್ರೇಕ್ ತೆಗೊಳ್ತೇನೆ. ನಂತರ ಏನು ನಮ್ಮ ಜೊತೆಗೆ ಇದೇ ಏನು ಇಸ್ಮಾಯಿಲ್ ಅವರ ಈ ಒಂದು ಮುಂಬೈ ಟು ಭಟ್ಕಲ್ ಸಿನಿಮಾದ ಇನ್ನೊಬ್ಬ ಪಾತ್ರಧಾರಿ ಪ್ರಾಣ್ ಶೆಟ್ಟಿ ಅವರು ನಮ್ಮ ಜೊತೆಗೆ ಸೇರಿಕೊಳ್ತಾರೆ. ಆ ಮಧ್ಯೆ ನಾನು ಬೀಳ್ಕೊಡ್ತಾ ಇದ್ದೇನೆ ಜಾಸ್ಮಿನ್ ಅವರನ್ನು. ಜಾಸ್ಮಿನ್ ಅವರು ಈಗಾಗಲೇ ಅವರ ಪಾತ್ರ ಮತ್ತು ಆ ಸಿನಿಮಾದ ಏನು ಒಟ್ಟು ಸಿನಿಮಾದ ತಂಡ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇತ್ತು, ವಾಟ್ ಇಸ್ ಇಸ್ಮಾಯಿಲ್ ಅಂದರೆ ಏನು, ಅವ್ರಿಗೆ ಹೇಗೆ ಅನ್ನೋದನ್ನು ನಮ್ಮ ಮುಂದೆ ಹೇಳಿದ್ದಾರೆ. ಇದು ಜಾಸ್ಮಿನ್ ಅವರೇ, ನಿಮಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಮತ್ತು ಈಗಾಗಲೇ ನೀವು ಫೋನ್ ಕಾಲ್ ಮೂಲಕ ನೋಡಿದ್ರಿ, ಎಲ್ಲರೂ ನಿಮಗೆ ಧೈರ್ಯವನ್ನು ಹೇಳ್ತಾ ಇದ್ದಾರೆ. ನಿಮ್ಮನ್ನು ಬೀಳ್ಕೊಡೋ ಮೊದಲು ನಿಮಗೆ ಕೊನೆಯದಾಗಿ ಏನಾದರೂ ಒಂದು ಮಾತು ಹೇಳಬೇಕಂತಿದ್ದರೆ ಹೇಳಿ. ಈ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ ಬಿಫೋರ್ ಸ್ಟ್ರೀಮ್ ಅವರಿಗೆ ತುಂಬ ಥ್ಯಾಂಕ್ಸ್ ಅಂತ ಕೇಳ್ತೀನಿ. ಮತ್ತು ನಮಗೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಈ ಟೈಮಲ್ಲಿ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಎಸ್ ಭಯಪಡಬೇಡಿ. ಎಸ್ ವೀಕ್ಷಕರಿಗೆ ಒಂದು ಸಣ್ಣ ಬ್ರೇಕ್ ತೆಗೆದು ಬ್ರೇಕ್ ನಂತರ ಮತ್ತೆ ಈ ಒಂದು ಮಾತುಕತೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಿರ್ದೇಶಕರ ಮೇಲೆ ಲವ್ ಜಿಹಾದ್ ಅಪಪ್ರಚಾರ ಏನು ಒಬ್ಬ ಸಿನಿಮಾ ನಿರ್ದೇಶಕನನ್ನು, ಆತನ ಹೆಸರು ಮುಸ್ಲಿಂ ಅಂದರೆ ಇಸ್ಮಾಯಿಲ್ ಮೂಡಿಶೆಡ್ಡೆ, ಒಬ್ಬ ಇಸ್ಲಾಂ ಧರ್ಮದವನು ಅನ್ನುವ ಒಂದೇ ಕಾರಣಕ್ಕಾಗಿ ಒಬ್ಬ ನಿರ್ದೇಶಕನನ್ನು ತೇಜೋವಧೆ ಮಾಡುವಂಥ ವಿಚಾರ ಅಥವಾ ಕೆಲಸ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ನಡೀತಾ ಉಂಟು. ಸೊ ಈ ವಿಚಾರವಾಗಿ ಸ್ವತಃ ನಿರ್ದೇಶಕರು ಮತ್ತು ಅವರ ಎಂಟೈರ್ ಸಿನಿಮಾ ಟೀಮ್ ಮಾತಾಡ್ತಾ ಇದೆ ನೇರ ಪ್ರಸಾರದಲ್ಲಿ. ಈಗಾಗಲೇ ಏನು ಇಲ್ಲಿ ಜಾಸ್ಮಿನ್ ಅವರು ಈ ಒಂದು ಮುಂಬೈ ಟು ಭಟ್ಕಲ್ ಸಿನಿಮಾದ ನಟಿ ಭಾಗವಹಿಸಿದ್ದರು. ಅವರು ಇಡೀ ಒಂದು ಸಿನಿಮಾ ಅದರ ಕಥನ ಅಲ್ಲಿ ಏನು ನಡೀತಾ ಇತ್ತು, ಯಾವ ರೀತಿ ಒಂದೆಲ್ಲರೂ ಸೌಹಾರ್ದಯುತವಾಗಿ ಆ ಒಂದು ಸಿನಿಮಾ ಹೋಗ್ತಾ ಇತ್ತು ಅನ್ನೋ ಒಂದು ವಿಚಾರವನ್ನು ಹೇಳಿದ್ದಾರೆ. ಸೊ ಈಗ ಬ್ರೇಕ್ನ ನಂತರ ನಮ್ಮ ಜೊತೆಗೆ ಈ ಒಂದು ಮಾತುಕತೆ ಸಂದರ್ಭದಲ್ಲಿ ಇದೇ ಮುಂಬೈ ಟು ಭಟ್ಕಲ್ ಸಿನಿಮಾದ ಇನ್ನೋರ್ವ ಪ್ರಮುಖ ನಟ ಪ್ರಾಣ್ ಶೆಟ್ಟಿ ಅವರು ಭಾಗವಹಿಸ್ತಾ ಇದ್ದಾರೆ. ನಾನು ಪ್ರಾಣ್ ಶೆಟ್ಟಿ ಅವರನ್ನು ಈ ಶೋಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ ಸರ್. ನಮಸ್ತೆ. ಎಸ್, ಇದು ನಮ್ಮ ಜೊತೆಗೆ ನವ್ಯ ಪೂಜಾರಿ ಅವರಿದ್ದಾರೆ. ಆಗಲೇ ನಾನು ಹೇಳಿದೆ, ಇಸ್ಮಾಯಿಲ್ ಅವರು ಈ ಸಿನಿಮಾ ಇದೇನೋ ಅವ್ರದ್ದು ಮೊದಲ ಸಿನಿಮಾ ಅಲ್ಲ, ಇದಕ್ಕಿಂತಲೂ ಮೊದಲು ಅವರು ಬಣ್ಣ ಬಣ್ಣದ ಬದುಕು, ಆಮೇಲೆ ಪಮ್ಮಣ್ಣ ದಿ ಗ್ರೇಟ್ ಅನ್ನೋ ಸಿನಿಮಾ ಮಾಡಿದ್ದಾರೆ. ಇವಾಗ ಏನು ಭೋಜರಾಜ್ MBBS ಅನ್ನುವಂಥ ಸಿನಿಮಾ ಕೂಡ ಮಾಡಿದ್ದರು. ಆ ಸಿನಿಮಾದಲ್ಲಿ ನವ್ಯ ಪೂಜಾರಿ ಅವರು ನಾಯಕ ನಟಿಯಾಗಿ ಕೆಲಸ ಮಾಡಿದ್ರು. ಎಸ್, ಇದು ನಾನು ನವ್ಯ ಪೂಜಾರಿ ಅವ್ರ ಹತ್ರ ಕೇಳೋದು, ಈಗ ಇಸ್ಮಾಯಿಲ್ ಅವರನ್ನು ನೀವು ನೋಡಿದ್ದೀರಿ, ಈಗ ಇಲ್ಲಿ ಬರೆದದನ್ನು ಕೂಡ ಓದಿದ್ದೀರಿ, ಯಾವುದು ಸತ್ಯ? ಆ್ಯಕ್ಚುಲಿ ನಾನು ಶೂಟಿಂಗಲ್ಲಿ ಬ್ಯುಸಿ ಇದ್ದೆ. ನನ್ನ ಮೆಸೇಜ್ ನನಗೆ ಫಾರ್ವರ್ಡ್ ಬಂದದ್ದು ನೈಟ್ ಯೂಶ್ವಲಿ ಫಾರ್ವರ್ಡ್ ಮೆಸೇಜ್ ಬರುವಾಗ ಐ ಡೋಂಟ್ ಗೋ ಟು ರೀಡ್, ಐ ಇಗ್ನೋರ್ ಇಟ್ ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಇಟ್ ವಿಲ್ ಬಿ ಲೈಕ್ 100%. ಸೊ ನನಗೆ ಫೋನ್ ಬಂತು, ನೀವು ನೋಡಿದ್ದೆ ಹೀಗೆ ಮೆಸೇಜ್ ಬಂದಿದೆ. ದೆನ್ ಐ ಸ್ಟಾರ್ಟೆಡ್ ರೀಡಿಂಗ್.
ಬರ್ದಿದ್ದಾರೆ ಲವ್ ಜಿಹಾದ್ ಅಂತ. ಅಕಾರ್ಡಿಂಗ್ ಟು ಮೈ ನಾಲೆಜ್ ಸರ್ ಹೇಳಿದಾಗೆ ಮುಸ್ಲಿಂ ಕ್ಯಾರೆಕ್ಟರ್ ಲವ್ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಜಿಹಾದ್ ಎಲ್ಲಿ ಬಂತು? ಆ್ಯಂಡ್ ಇದನ್ನು ಯಾರು ಮಾಡಿರಬಹುದು ಅಂತ ಕ್ವಶನ್ ಕೇಳಿದಾಗ ಸಂಘಟನೆ ಹೆಸರು ಹೇಳಿದರು. ಸೊ ಪ್ರಕಾಶ್ ಪಾಂಡೇಶ್ವರ್ ಸರ್ ಹೇಳಿದಾಗೆ ಸಂಘಟನೆಯವರು ತಪ್ಪಾಗಿ ಒಂದು ತಪ್ಪು ಮಾಡದ ಹುಡುಗಿಯರ ಹೆಸರು ಹೇಳುದಿಲ್ಲ, ಬಿಕಾಸ್ ದೇ ರೆಸ್ಪೆಕ್ಟ್ ಫೀಮೇಲ್ ವುಮನ್ ಅ ಲಾಟ್. ಆ್ಯಂಡ್ ಇಸ್ಮಾಯಿಲ್ ಸರ್ನ ನಾನು ನೋಡಿದಾಗೆ ಒಂದು ಫೋನ್ ಮಾಡಿದ್ರು ಸಹ ಅವರು ಒಂದು ಟಾಪಿಕ್ ಇಷ್ಟಿದೆ ವಿಚಾರವನ್ನು ಮಾತಾಡಿ ಕಟ್ ಮಾಡಿಬಿಡ್ತಾರೆ, ಎಕ್ಸ್ಟ್ರಾ ಮಾತಾಡೋಕೆ ಹೋಗಲಿಲ್ಲ. ಸೊ ಇವ್ರ ಬಗ್ಗೆ ಯಾಕೆ ಅಷ್ಟು ತಪ್ಪಾಗಿ ಬರೆದಿದ್ದಾರೆ? ಆ್ಯಂಡ್ ತುಂಬ ನಾನೊಂದು 4-5 ಮೂವಿ ಮಾಡಿದ್ದೇನೆ. ಸೊ ಅಕಾರ್ಡಿಂಗ್ ಟು ಮೀ ಯಾವ ಡೈರೆಕ್ಟರ್ ಹೇಳೋದಿಲ್ಲ ಬರುವಾಗ ನಿಮ್ಮ ಪೇರೆಂಟ್ಸನ್ನು ಕರ್ಕೊಂಡು ಬನ್ನಿ ಅಂತ. ಸೊ ಹಿ ವಾಸ್ ದ ಓನ್ಲಿ ಫಸ್ಟ್ ಪರ್ಸನ್ ಟು ಸೇ ಅಮ್ಮ ಅಥವಾ ಅಪ್ಪ ಸೆಟ್ಟಲ್ಲಿ ಇರಲೇಬೇಕು. ಆ್ಯಂಡ್ ಪಿಕಪ್ ಆ್ಯಂಡ್ ಡ್ರಾಪ್ ನಾನು ಮಾಡಿಸ್ತೇನೆ, ಕೇಳಿಸ್ಕೊಳ್ಬೇಕು. ಲವ್ ಜಿಹಾದ್ ಪ್ರಚಾರಕರ್ತರು ಕೇಳಿಸ್ಕೊಳ್ಬೇಕು. ಸೊ ಪಿಕಪ್ ಆ್ಯಂಡ್ ಡ್ರಾಪ್ ನಾವು ಮಾಡ್ತೇವೆ. ಮದರ್ ಶಿ ಈಸ್ ಆಲ್ವೇಸ್ ದೇರ್, ಪ್ರತಿಯೊಂದು ಮೂವಿಯಲ್ಲಿ ಇರ್ತಾರೆ. ಬಟ್ ಇವರು ಹೇಳಿ ನನಗೆ ಹೇಳಿದರು, ನವ್ಯ ಅಮ್ಮ ಇದ್ದೀರಾ, ಅಪ್ಪ ನೆಕ್ಸ್ಟ್ ರಿಲೇಟಿವ್ಸ್ ಎಲ್ಲ ಯಾರು ಬೇಡ, ಇದು ಎರಡರಲ್ಲಿ ಯಾರು ಬೇಕಾದರೂ ಬರ್ಬೋದು. ಸೊ ನನ್ನ ಅಮ್ಮ ಎಲ್ಲ ಯಾವತ್ತೂ ಬರ್ತಾರೆ. ಸೊ ಇಸ್ಮಾಯಿಲ್ ಸರ್ ಬಗ್ಗೆ ಅಷ್ಟು ಕೆಟ್ಟದಾಗಿ ಬರೀಲಿಕ್ಕೆ ಯಾವುದೇ ರೀಸನ್ ಇಲ್ಲ. ಬರೀಲಿಕ್ಕೆ ರೀಸನ್ ಇಲ್ಲ. ನೀವು ಭೋಜರಾಜ್ MBBS ಸಿನಿಮಾ ಅಲ್ವಾ, ಅವರದೇ ಅಲ್ವಾ ಅದು? ಅದನ್ನು ನೀವು ನಿಮ್ಮದು ನಾಯಕಿ ಪಾತ್ರ, ಅಲ್ಲಿ ಏನಾದರೂ ನಿಮ್ಮನ್ನು ಮತಾಂತರ ಮಾಡ್ಬೇಕಂತ ಹೇಳಿದ್ರು ಅವರು? ಅಯ್ಯೋ ಡೆಫಿನೆಟ್ಲಿ. ನಾನು ನೋಡಿದಷ್ಟೇ ಇವರು ಸರ್ ಎಲ್ಲಿದ್ದೀರಾ, ನಾನು ಕಟೀಲ್ಗೆ ಹೋಗ್ತಿದ್ದೇನೆ, ಸರ್ ಎಲ್ಲಿದ್ದೀರಾ, ನಾನು ಕೊರಗಜ್ಜ ಕಟ್ಟೆನಲ್ಲಿದ್ದೇನೆ, ಅವರು ಅಷ್ಟೇ ಮಾತಾಡೋದು. ಸೊ ಮತಾಂತರ ಯಾರನ್ನು ಮಾಡಲಿಕ್ಕೆ ಇಲ್ಲ, ಸಾಧ್ಯವೇ ಇಲ್ಲ. ಆ್ಯಂಡ್ ನನಗೆ ಕೂಡ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ. ಸರ್ ನಾನು ನೋಡಿದ ಪ್ರಕಾರ ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತಿದ್ರು ಸೆಟ್ಟಲ್ಲಿ. ಸೊ ಅವರಿಗೆ ಆರ್ಟಿಸ್ಟ್, ಇವರು ಹೀರೋಯಿನ್, ಇವರು ದೊಡ್ಡ ಆರ್ಟಿಸ್ಟಿಕ್ ಅಂಥದ್ದು ಭೇದ ಭಾವ ಸಮೇತ ಇಲ್ಲ, ಎಲ್ಲರನ್ನು ಸಮಾನ ಭಾವದಲ್ಲಿ ನೋಡ್ತಾರೆ. ಒಂದು ಸಿನಿಮಾದಲ್ಲಿ ಒಬ್ಬ ನಟಿಯಾಗಿ ನೀವು ಹೇಳಬೇಕು, ಒಂದು ಸಿನಿಮಾದಲ್ಲಿ ಆ ಕತೆ ಅದು ಒಬ್ಬ ಮುಸ್ಲಿಂ ನಿರ್ದೇಶಕ ಮಾಡುವಂಥ ಸಿನಿಮಾದ ಕತೆ ಇದೇ ರೀತಿ ಇರಬೇಕು, ಅಥವಾ ಒಬ್ಬ ಹಿಂದೂ ನಿರ್ದೇಶಕ ಮಾಡುವಂಥ ಸಿನಿಮಾದ ಕತೆ ಇದೇ ರೀತಿ ಇರಬೇಕಂತ ಎಲ್ಲಾದರೂ ರೂಲ್ಸ್ ಉಂಟಾ? ಆ್ಯಕ್ಚುಲಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನಂದರೆ, ಮೂವಿ ಅಂದರೆ ಆರ್ಟಿಸ್ಟ್ ಅಂತ ಬಂದಮೇಲೆ ಎಲ್ಲರೂ ಸರಸ್ವತಿ ಮಕ್ಕಳು. ಸೊ ನಮಗೆ ಮೇಕಪ್ ಹಾಕಿ ಕ್ಯಾಮ್ರಾದ ಎದುರು ನಿಂತ ಮೇಲೆ ನಾವೆಲ್ಲರೂ ಅವ್ರ ತಾಯಿ ಮಕ್ಕಳೇ. ಸೊ ವಿ ಡೋಂಟ್ ಹ್ಯಾವ್ ಲೈಕ್ ನಾವು ಹಿಂದೂ, ನಾವು ಮುಸ್ಲಿಂ, ನಮಗೆ ಕ್ಯಾಟಗರೀಸ್ ಇರೋದಿಲ್ಲ, ನಮಗೊಂದೇ ತಾಯಿ ಇರೋದು, ಅವರ ಸೇವೆ ಮಾಡ್ತಿದ್ದೇವೆ. ಸೊ ವಿ ಡೋಂಟ್ ಸೇ ದಟ್ ಇವರು ಈ ಥರನೇ ಇದು ಮಾಡಬೇಕು, ಕ್ಯಾರೆಕ್ಟರ್ ಮಾಡಬೇಕು, ನಾನು ಹಿಂದೂ ಆದರೆ ನಾನು ಹಿಂದುವೇ ಕ್ಯಾರೆಕ್ಟರ್ ಮಾಡಬೇಕು. ಆ ಕ್ಯಾರೆಕ್ಟರ್ ಏನು ಬಯಸುತ್ತೆ ಅದಕ್ಕೆ ನಾವು ಜೀವ ಕೊಡ್ತೇವೆ. ಆ್ಯಂಡ್ ಇವರು ನಮ್ಮನ್ನು ಡೈರೆಕ್ಟ್ ಮಾಡ್ತಾರೆ ಅಷ್ಟೇ. ನೋಡ ಹಿರಿಯ ನಾಟಕಗಾರರು, ಸಿನಿಮಾ ನಿರ್ದೇಶಕರು, ಸಿನಿಮಾ ನಿರ್ಮಾಪಕರು ಆಗಿರುವಂಥ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರು ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರೇ, ನಮಸ್ಕಾರ. ಇದು ವಿಜಯಣ್ಣ, ಈಗಾಗಲೇ ನೀವು ಏನು ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ನೋಡಿರ್ತೀರಿ ಇಸ್ಮಾಯಿಲ್ ಮೂಡು ಶೆಡ್ಡೆ ಅವರನ್ನು ಯಾವ ರೀತಿ ತೇಜೋವಧೆ ಮಾಡ್ತಾ ಇದ್ದಾರೆ ಅಂತ. ಈಗ ಒಂದು ಸಿನಿಮಾ ಅಥವಾ ಒಂದು ನಾಟಕದಲ್ಲಿ ಅದು ಕತೆ ಇದೇ ರೀತಿ ಇರಬೇಕು, ಒಬ್ಬ ಇಸ್ಲಾಂ ಧರ್ಮೀಯ ಒಬ್ಬ ಮಾಡುವಂತ ಸಿನಿಮಾ ಅಥವಾ ನಾಟಕ, ಅದರ ಕತೆ ಇದೇ ರೀತಿ ಇರಬೇಕು, ಅದರಲ್ಲಿ ಪಾತ್ರಧಾರಿಗಳಾಗಿರುವಂತ ಹೆಣ್ಮಕ್ಳಿಗೆ ಇದೇ ರೀತಿಯ ಪಾತ್ರಗಳು ಕೊಡಬೇಕು ಅಂತೆಲ್ಲ ಯಾರಾದ್ರೂ ರೂಲ್ಸ್ಗಳನ್ನೆಲ್ಲ ಬರೆದಿಟ್ಟಿದ್ದಾರಾ? ಇದು ಏನಿಲ್ಲ ಸರ್, ಇದು ಒಂದು ವ್ಯವಸ್ಥಿತ ಷಡ್ಯಂತ್ರ. ಗೊತ್ತಲ್ಲ ನಿಮ್ಗೆ, ಇಂಡಸ್ಟ್ರಿಯಲ್ಲಿ ಆಗದವ್ರು ಇರ್ತಾರೆ, ಅವ್ರು ಏನಾದ್ರೂ ಒಂದು ರೀತಿಯಲ್ಲಿ ಇಸ್ಮಾಯಿಲ್ ಅನ್ನೋದು ಕಟ್ಟಿ ಹಾಕ್ಬೇಕಂತ ಹೇಳಿ ಮಾಡಿದಂತ ವ್ಯವಸ್ಥೆ ಇದೆ. ಮತ್ತೆ ನಾವು ಈಗ ನೋಡಿದಲ್ಲ, ನಾನು ಇಸ್ಮಾಯಿಲ್ ಅನ್ನೊಂದು 30 years ಇಂದ ನೋಡ್ತಾ ಇದ್ದೇನೆ. ಇಂಪಾರ್ಟೆಂಟ್ ಯಾವತ್ತಾದ್ರೂ ಲವ್ ಜಿಹಾದ್ ಮತಾಂತರಗಳ ಬಗ್ಗೆ ಎಲ್ಲ ಇಸ್ಮಾಯಿಲ್ ಅವರ ಹೆಸರು ಕೇಳಿತ್ತಾ? ನೋ, ನಾವು ಮತಾಂತರ ಬಿಡಿ ಸರ್, ನಾವು ಕೊರಗಜ್ಜನ ಕಟ್ಟಿಗೆ ಹೋಗೋದಕ್ಕಿಂತ ಜಾಸ್ತಿ ಅವರು ಹೋಗ್ತಾರೆ, ನಾವು ಕಟ್ಟಿಗೆ ಹೋಗೋದಕ್ಕಿಂತ ಹೆಚ್ಚು ಅವರು ಹೋಗ್ತಾರೆ. ಅದು ಈ ತುಳುನಾಡಿನ ಮಣ್ಣಿನ ಗುಣ ಅದು ಅಲ್ವಾ ಜನ? ಹೌದು, ಖಂಡಿತ. ಇದು ವ್ಯವಸ್ಥಿತವಾಗಿ ಮಾಡಿದ್ರು. ಅವರ ಮಾಡಿದವರು, ಈಗ ಆರಂಭ ಮಾಡಿದವರು ಇದ್ದಾರಲ್ಲ, ಈಗ ಸೇರಿಕೊಂಡವರು ಏನಂತ ಹೇಳಿದ್ರೆ ಕೆಲವರು ಅದನ್ನು ಗೊತ್ತಿಲ್ಲದೆ ಅದಕ್ಕೆ ಸಪೋರ್ಟ್ ಮಾಡಿ ಶೇರ್ ಮಾಡಿರ್ಬೋದು. ಅವರನ್ನ ನಾವು ಅಪರಾಧಿಗಳು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಇದನ್ನು ಆರಂಭ ಮಾಡಿದ್ಯಾರ ಅವರು ಸಿಕ್ಕಾಕೊಳ್ಬೇಕು, ಅದಕ್ಕೆ ಎಂಕ್ವೈರಿಯಲ್ಲಿ ಹೊರಗೆ ಬರ್ತದೆ ಇವಾಗ. ಈಗ ಒಟ್ಟು ನಿಮ್ಮ ಸಿನಿಮಾ ಇಂಡಸ್ಟ್ರಿ ಇವತ್ತು ಇಬ್ಬರು ಹೆಣ್ಮಕ್ಳು ಇಲ್ಲಿ ಭಾರಿ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇಸ್ಮಾಯಿಲ್ ಅವರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ, ಅವರಿಗೆ ಸಪೋರ್ಟಿವ್ ಆಗಿ ನಿಲ್ತೀರಾ ನೀವು? ಹೌದು, ಖಂಡಿತವಾಗಿ ನಾವು ಹೆಣ್ಮಕ್ಳ ಬಗ್ಗೆ ಸಪೋರ್ಟ್ ಆಗಿ ನಿಲ್ಲಬೇಕು ಸರ್. ಯಾಕಂತ ಹೇಳಿದ್ರೆ ಅವರಿಗೆ ಇಸ್ಮಾಯಿಲ್ ನ ಮೇಲೆ ವೈಯಕ್ತಿಕವಾಗಿ ದ್ವೇಷ ಇದ್ರೆ ಅವರು ಇಸ್ಮಾಯಿಲ್ ನ ಮೇಲೆ ಸೇರ್ ತೀರಿಸಿಕೊಳ್ಬೇಕು. ವಿಜಯಣ್ಣನ ಮೇಲೆ ವೈಯಕ್ತಿಕ ದ್ವೇಷ ಇದ್ದರೆ ವಿಜಯಣ್ಣನ ಮೇಲೆ ತೋರಿಸಬೇಕು, ಅವನ ಮೇಲೆ ತೋರಿಸಬೇಕು. ಇಸ್ಮಾಯಿಲ್ ಹೋಗಿ
ಏನು ಹೊಡೆದಾಟ ಮಾಡ್ಲಿ ಏನು ಮಾಡ್ಲಿ ಅದು ಮತ್ತೆ ಕಾನೂನು ನೋಡಿಕೊಳ್ತದೆ. ಆದ್ರೆ ಇಸ್ಮಾಯಿಲ್ನ ಮೇಲೆ ಸೇಡು ತೀರಿಸಿಕೊಳ್ಳುವ ಅರ್ಥದಲ್ಲಿ 6 ಹೆಣ್ಮಕ್ಳ ಬದುಕಿಗೆ ಅವರು ಕೊಳ್ಳಿಡುವ ಇದು ಸಂಸ್ಕೃತಿ ರಕ್ಷಕರು ಗಮನಿಸಬೇಕು ಅಲ್ವಾ? ಅವರೆಲ್ಲ ನಾವು ನೋಡಿದಂತ ಮಗು ಅರ್ಥ ಆಯ್ತಾ? ಅವರೆಲ್ಲ ಅವರ ಬೆಳವಣಿಗೆ ಈಗ ಯಾವ ರೀತಿಯಲ್ಲಿ ಆಗಿದೆ, ಅವರು ಇಡೀ ಆಲ್ ಓವರ್ ಕರ್ನಾಟಕಕ್ಕೆ ಅವರು ಪರಿಚಯ ಆಗಿದ್ದಾರೆ. ಅವರ ಹೆಸರಿಗೆ ಮಸಿ ಬಡಿದು ಹೇಳಿದ್ದಾರೆ, ನಮ್ಗೆ ಗೊತ್ತಲ್ಲ ಅವ್ರು ಹೇಗೆ ಅಂತ ಹೇಳಿ. ಒಂದು ಒಬ್ಬರ ಮೇಲೆ ಸೇಡು ತೀರಿಸಿಕೊಳ್ಳಿಗೆ ಯಾರನ್ನು ಬಲಿ ತಗೊಳ್ಳೋದು ಹೇಳಿದ್ರೆ ತುಂಬಾ ಖಂಡನೀಯ ಸರ್. ಥ್ಯಾಂಕ್ ಯು ವಿಜಯಣ್ಣ, ಥ್ಯಾಂಕ್ ಯು. ಎಸ್, ಪ್ರಾಣ್ ಶೆಟ್ಟಿ ಅವರೇ, ನೀವು ಈ ಸಿನಿಮಾ ತಂಡದ ಭಾಗವಾಗಿದ್ದೀರಿ, ಪಾತ್ರಧಾರಿಗಳಾಗಿದ್ದೀರಿ. ನಿಮಗೆ ಯಾವತ್ತಾದರೂ ಮತಾಂತರದ ಆಫರ್ ಬಂದಿತ್ತಾ? ಮತಾಂತರ ಏನು ಸರ್ ಗೊತ್ತಿಲ್ಲ. ಮತಾಂತರ ನಿಂಗೆ ಗೊತ್ತಿಲ್ಲ. ಇಸ್ಮಾಯಿಲ್ ಮೂಡ್ಶೆಟ್ಟಿ ಜೊತೆ ನಾನು ದೇವಸ್ಥಾನ ಸುತ್ತಿದ್ದೆ ಹೊತ್ತು ಮಸೀದಿಗೆ ಸುತ್ತಿಲ್ಲ. ಅವರು ನಾನು ಕೆಲವೊಂದು ದೇವಸ್ಥಾನ ಅವರೇ ಕರ್ಕೊಂಡು ಹೋಗಿದ್ದಾರೆ. ಇಂತಿಂಥ ಜಾಗ ಪವಿತ್ರವಾದ ಹೋಗುವ ಭೂತ ಕೋಲ ನೇಮ ಇವರೇ ರಾಜಗಳಿಗೆ ಸನ್ನಿಧಾನ 2 ಕೋಲ ಕೊಟ್ಟವರು ಇವರು. ಅದಕ್ಕೆ ನಾನು ಹೋಗಿದ್ದೇನೆ ಬಂದಲೆ. ನೋಡ ಈಗ ಇದು ಇಸ್ಮಾಯಿಲ್ ಅವರ ಊರಿನವರು ಯಾರಾದರೂ ಮಾತನಾಡಲಿಕ್ಕೆ ಸಿಗ್ತಾರ ಅಂತ ಕೂಡ ನಾವು ಟ್ರೈ ಮಾಡುವ. ಹರೀಶ್ ಅವರು, ಹರೀಶ್ ಬಂಗೇರ ಇಸ್ಮಾಯಿಲ್. ಎಸ್ ನೋಡ, ನಾವು ಮಾತಾಡ್ಲಿಕ್ಕೆ ಸಿಗ್ತಾರಂತ ನೋಡ. ಇದು ಪ್ರಾಣ್ ಶೆಟ್ಟಿ ಅವರೇ, ಮತ್ತೆ ಲವ್ ಜಿಹಾದ್ ಬಂತಲ್ಲ ಸರ್, ಲವ್ ಜಿಹಾದ್ ಸಬ್ಜೆಕ್ಟ್ ಅಂತ ಹೇಳಿದ್ದಾರೆ. ಯಾರೋ ಬುದ್ಧಿಜೀವಿ ಎಂತ ಗೊತ್ತಿಲ್ಲ ಅವರು, ನನಗೆ ಬಾಯ ಸೆನ್ಸರ್ ಬರುತ್ತೆ, ಬೇಡ ಅದು. ನಾನು ಚಿಕ್ಕದ ನೋಡಿದ್ದು ದೇವಸ್ ಕಾಪಿಕಾಟ್, ವಿಜಯ್ ಕುಮಾರ್ ಕೋಡಿಯಲ್ ಬಯಲ್, ಇಸ್ಮಾಯಿಲ್ ಮೂಡ್ಶೆಟ್ಟಿ ಅವರ ನಾಟಕಗಳನ್ನು, ಅದನ್ನು ನೋಡಿ ಬೆಳೆದವ ನಾನು. ಯಾವ ಪಾತ್ರ ನಾನು ಸೆಲೆಕ್ಟ್ ಮಾಡಬೇಕು ನಂಗೆ ಗೊತ್ತು. ನನ್ನ ಪಾತ್ರ ಅದರಲ್ಲಿ ಈ ಲವ್ ಜಿಹಾದ್ ಅಂತ ಪಾತ್ರ ಇಲ್ಲ. ಅದರಲ್ಲಿ ದೇಶ ಪ್ರೇಮದ ಒಂದು ಬಗ್ಗೆ ಸ್ಟೋರಿ ಅದು ಭಟ್ಕಲ. ಮತ್ತು ಮೂಡ್ಶೆಟ್ಟಿ ನಾನು 5 ವರ್ಷ ನೋಡ್ತಿದ್ದೇನೆ. ಅವರಿಗೆ ಹಿಂದೆ ಯಾರೆಲ್ಲ ಮಸಿ ಬಾಳಿದ ಟೈಮ್ ನಂಗೆ ಗೊತ್ತು. ಅದು ಇವತ್ತಿಗೂ ನಾನು ಇಸ್ಮಾಯಿಲ್ ಜೊತೆ ಇದ್ದೇನೆ. ಯಾಕಂದರೆ ಅವರಿಗೆ ನಾನು ತುಂಬ ಕಲ್ತಿದ್ದೇನೆ. ನಾನು ಗುರು ಅಂತ ಹೇಳ್ಬೋದು ಇಂಡಸ್ಟ್ರಿಯಲ್ಲಿ. ಒಬ್ಬ ಮುಸ್ಲಿಂ ಆಗಿತ್ತು ಸರ್, ನಾನು ಮುಸ್ಲಿಂ ಅಂತ ನಾನು ಅಣ್ಣ ಅಂತ ಹೇಳಿಸಿದ್ದೇನೆ. ಸೊ ಅವ್ರನ್ನ ತುಂಬ ಕಲ್ತಿದ್ದೇನೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ. ಏನು ಮಾಡಬೇಕು, ಎಂಥ ಸ್ಕ್ರಿಪ್ಟ್ ಅಂದರೆ ಎಂಥ, ಡೈರೆಕ್ಷನ್ ಅಂದರೆ ಎಂಥ, ಬ್ಯಾಂಗ್ಳೂರ್ಗೆ ಎಂತ ಮಾಡಬೇಕು, ಹೇಗೆ ಫಿಲ್ಮ್ ರಿಲೀಸ್ ಮಾಡುವಾಗ ಏನು, ಇವರನ್ನೇ ಕಲ್ತದ್ದು ನಾನು. ಯಾವ ಹಿಂದೂನೇ ಕಲ್ತಿಲ್ಲ, ಮುಸ್ಲಿಮ್ನೇ ಕಲ್ತದ್ದು ನಾನು. ನನಗೆ ಅವ್ರು ಮುಸ್ಲಿಮ್ ಅಂತ ಅನಿಸ್ಲೇ ಇಲ್ಲ ಯಾವಾಗ ಸರ್. ನನ್ನ ಥರ ನಾನು ಬಿಹೇವ್, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೇನೆ ಇವತ್ತಿಗೂ ಸರ್. ಮತ್ತು ಮೊನ್ನೆ ನೋಡುವಾಗ ಅದೊಂದು ಬಂತಲ್ಲ, ನನಗೆ ತುಂಬ ಬೇಸರ ಆಯಿತು, ನಿಜವಾಗಿ ಬೇಸರ ಆಯಿತು. ನಾನು ಅವನಿಗೆ ಒಂದೇ ಹೇಳುದು, ಅವನು ನೋಡ್ತಾ ಇರಬೇಕೀಗ, ನೋಡ್ತಾ ಇದ್ದರೆ 100% ನೀನು ಹೋಗಿ ಡೈರೆಕ್ಟ್ ಸರೆಂಡರ್ ಆಗು ಸ್ಟೇಷನ್ಗೆ. ಡೈರೆಕ್ಟ್ ನೀನು ಸರೆಂಡರ್ ಆಗು ಸ್ಟೇಷನ್ಗೆ. ತಾಕತ್ ಸರೆಂಡರ್ ಆಗ್ಬೇಕು ಸರ್. ನನ್ನ ಕೈ ಸಿಕ್ಕಿದ್ರೆ ಅವನು ಅಷ್ಟೇ. ಯಾಕಂದ್ರೆ ಮಸಿ ಬಳಿಗೆ ನೋಡ್ತಿದ್ದಾನೆ ಅವನು. ನಮ್ದು ನಾನು ಪಮ್ಮಣ್ಣೆಯಿಂದ ಭೋಜರಾಜ್ ಭಟ್ಕಲ್ ತನಕ ಇದ್ದೇನೆ. ಇವರು ಹೇಗೆ ನಂಗೆ ಗೊತ್ತು, ಒಂದು ಆರ್ಟಿಸ್ಟ್ಗೆ ಲೇಟ್ ಆದ ಟ್ಯಾಕ್ಸಿ ಮಾಡಿ ಮನೆಗೆ ಡ್ರಾಪ್ ಮಾಡುವಂಥ ಜನ ಇವರು, ಹುಡುಗಿಯರಿಗೆ. ಅದಕ್ಕೆ ನಾನು ಸಾಕ್ಷಿ. ಇದ್ದಾರೆ ತುಂಬ ಅಂಥ ಮೆಸೇಜ್ ಫಾರ್ವರ್ಡ್ ಮಾಡುವ ತುಂಬ ಇದೆ. ನಮಗೆ ಸ್ಕ್ರೀನ್ಶಾಟ್ ಸಿಕ್ಕಿದೆ. ಅವ್ರ ಕೈಲಾಗದವರು, ಪ್ರಕಾಶ್ ಅಣ್ಣ ಹೇಳಿದಾಗೆ ಕೈಲಾಗದವರು ಏನು ಮೂಲೆಯಲ್ಲಿ ಕೂತ್ಕೊಂಡು, ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು, ಗಡಿಯಲ್ಲಿ ಕೂತ್ಕೊಂಡು, ಕೇರಳ ಗಡಿಯಲ್ಲಿ ಕೂತ್ಕೊಂಡು, ಎಲ್ಲಿಯ ಕೂತ್ಕೊಂಡು ಆ ಇಂಚ ಮಂತೆ ಅವರಿಗೆ ಏನೋ ಸಾಧಿಸಲಿಲ್ಲ ಜೀವನದಲ್ಲಿ. ಯಾರ್ಯಾರದು ಕೈನ ಊಟ ಮಾಡಿದವರು ಅವರು, ಅವರಿಗೆ ಜೇಬಲ್ಲಿ 1 ರೂಪಾಯಿ ಇಲ್ಲದವರು, ಜೀವನ ಸಾಧನೆ ಮಾಡಿದವರು ನಂಗೆ ಗೊತ್ತು. ನಮ್ಗೆ ಹೇಳಿ ಹೆಸರಿಗಲ್ಲ, ಸಾಕ್ಷಿ ಸಮೇತ ಪೊಲೀಸ್ನವರು ತನಿಖೆ ಮಾಡ್ತಿದ್ದಾರೆ. ಇವತ್ತು 2 ತನಿಖೆ ಮಾಡಿದ್ದಾರೆ, ಎಲ್ಲ ಬರ್ತಾ ಇದೆ. 1-2 ದಿವಸದಲ್ಲಿ ಅವನು ಮುಖವಾಡ ಬಯಲಾಗಲಿದೆ. ಇದು ಇಸ್ಮಾಯಿಲ್ ಅವರೇ, ಇಷ್ಟೆಲ್ಲ ಪ್ರಕರಣಗಳೆಲ್ಲ ಆಗುವಾಗ ಯಾವುದಾದ್ರು ಸಂಘಟನೆಯವರು, ಇಲ್ಲ ಇಸ್ಮಾಯಿಲ್ ಅವರೇ ನಾವು ಇದನ್ನೆಲ್ಲ ಓದಿದ್ದೇವೆ, ನೀವು ಇಂಥದ್ದೆಲ್ಲ ಮಾಡ್ತಾ ಇದ್ದೀರಿ ಅಂತ ಯಾರಾದರೂ ನಿಮ್ಮ ಹತ್ರ ಮಾತಾಡಿದವರು ಇದ್ದಾರಾ? ಮೂಡ್ಶೆಟ್ಟಿಯ ಸಂಘಟನೆಯವರು ನನಗೆ ಕಾಲ್ ಮಾಡಿ, ನಾವು ನಿಮ್ಮ ಜೊತೆ ಇದ್ದೇವೆ. ಯಾವ ಸಂಘಟನೆಯವರು? ಮೂಡ್ಶೆಟ್ಟಿಯ ಹಿಂದೂ ಸಂಘಟನೆಯವರು. 2-3 ಸಂಘಟನೆಗಳಲ್ಲಿ ಬಜರಂಗದಲ್ಲಿದೆ, ಹಿಂದೂ ಯೂನಿಯನ್ ಎಲ್ಲ ಇದೆ. 3 ಸಂಘಟನೆಗಳು ನನಗೆ ಕಾಲ್ ಮಾಡಿದ್ದಾರೆ. ನಾವು ನಿಮ್ಮ ಜೊತೆ ಇದ್ದೇವೆ, ಕೂಡಲೇ ಕಂಪ್ಲೇಂಟ್ ಮಾಡು, ಆ ಥರ. ಮತ್ತೆ ಯಾರು ಸಂಘಟನೆಯವರಿಗೆ ಪೋಸ್ಟ್ ಮಾಡಿದ್ರು ಅವರಿಗೆಲ್ಲ ಕಾಲ್ ಮಾಡಿ ಹೇಳಿದ್ದಾರೆ, ಅವ್ರಂತವರಲ್ಲ, ಕೂಡಲೇ ಡಿಲೀಟ್ ಮಾಡಿಸಿದ್ದಾರೆ. ಯಾಕಂದ್ರೆ ನಾನು ಯಾರು ಕೂಡ ಬರೆದದ್ದು, ಸಂಘಟನೆಯವರು ಬರೆದದ್ದು ಇದು ಒಳ್ಳೇದಾಯ್ತು, ಇಸ್ಮಾಯಿಲ್ ಇಂಥವನಂತೆಲ್ಲ ಹೇಳ್ಕೊಂಡು ಬರಲಿಲ್ಲ. ಸಂಘಟನೆಯಿಂದ ಬರಲಿಲ್ಲ, ಯಾವ ಸಂಘಟನೆಯಿಂದ ಬರಲಿಲ್ಲ. ನಿನ್ನೆ ಯಾರೋ ಒಬ್ಬ ಬೀದಿ ಪೋಖರಿ ಮಾಡಿದ ಕೆಲಸ ಇದು. ಶರಣ್ ಪಂಪೇಲ್ ಅವರು ಕೂಡ ನನಗೆ ಕಾಲ್ ಮಾಡಿದ್ರು ನಿನ್ನೆ. ಶರಣ್ ಪಂಪೇಲ್ ಬಜರಂಗ ದಳದ ಮುಖಂಡರು. ಹೌದು, ಅವ್ರು ಕಾಲ್ ಮಾಡಿದ್ರು. ಇನ್ಯಾರ್ದು ಶೇರ್ ಮಾಡಿದ್ರೆ ನನಗೆ ಹೇಳು, ಆ ನಂಬರ್ ಅನ್ನು ಕೊಟ್ಬಿಡ್ತೇನೆ. ಸೊ ಅಂದ್ರೆ ಒಂದು ಸಂಘಟನೆಯವರು ಅಥವಾ ಒಂದು ಜವಾಬ್ದಾರಿಯುತ ಸಂಘಟನೆಯವರು ಯಾರು ಕೂಡ ಇಂಥ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ.
ಮತ್ತು ಯಾರು ಮಾಡಲಿಕ್ಕೆ ಏನು ಅದನ್ನು ಇಚ್ಛೆ ಕೂಡ ವ್ಯಕ್ತಪಡಿಸೋದಿಲ್ಲ. ಜೊತೆಗೆ ನೀವು ಏನು ನವ್ಯ ಪೂಜಾರಿ ಅವರು ಕೂಡ ಹೇಳಿದಾಗೆ ಹೆಣ್ಮಕ್ಕಳಿಗೆ ಯಾರು ಕೂಡ ಈ ರೀತಿ ಮಸಿ ಬಳಿಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ. ಸೊ ಈಗ ಇದು ಪ್ರಾಣ್ ಶೆಟ್ಟಿ ಅವರೇ, ಒಂದು ಸಿನಿಮಾದಲ್ಲಿ ಅದು ಇಂಥದೇ ಕಥೆ ಇರಬೇಕು, ಇದೇ ರೀತಿ ಇರಬೇಕು. ಒಬ್ಬ ಇಂಥ ವ್ಯಕ್ತಿ, ಹಿಂದೂ ಧರ್ಮೀಯ ವ್ಯಕ್ತಿ ಇಂಥದೇ ರೋಲ್ ಮಾಡಬೇಕು, ಒಬ್ಬ ಹಿಂದೂ ಧರ್ಮೀಯ ಹೆಣ್ಮಗಳು ಇಂಥದೇ ರೋಲ್ ಮಾಡಬೇಕು, ಈ ರೀತಿಯ ಡ್ರೆಸ್ಗಳನ್ನೆಲ್ಲ ಹಾಕಿಕೊಳ್ಬೇಕಂತೆಲ್ಲ ಏನದು ಈ ರೀತಿಯೆಲ್ಲ ಹೇಳಿಕೊಂಡು ಬರುವುದು, ಬರ್ಕೊಂಡು ಬರುವುದೆಲ್ಲ? ಸರ್, ಫಸ್ಟ್ ಆಫ್ ಆಲ್ ಕಲೆಗೆ ಧರ್ಮ ಇಲ್ಲ ಸರ್. ಎಸ್, ಕಲೆಗೆ ಧರ್ಮ ಇಲ್ಲ, ಜಾತಿ ಇಲ್ಲ, ಮತ್ತೆಲ್ಲ ಏನಿಲ್ಲ. ಆ ಕ್ಯಾರೆಕ್ಟರ್ ಕೊಟ್ಟ ಜೀವ ತುಂಬಿಬೇಕು ನಾನು ಅಷ್ಟೇ. ನಮ್ದು ಕ್ಯಾರೆಕ್ಟರಲ್ಲಿ ಕೊಟ್ಟ ಕ್ಯಾರೆಕ್ಟರ್ ಜೀವ ತುಂಬಿಸ್ಬೇಕು ಅಷ್ಟೇ ನಮ್ದು ಕೆಲಸ. ಅಲ್ಲಿ ಪಾತ್ರಧಾರಿಗಳು ಮತ್ತೆ ಇನ್ನೊಂದು ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ನಮ್ಮನ್ನು ನಂಬಿ ಹಣ ಹಾಕ್ತಾರೆ ಅಲ್ಲಿ. ಹೌದು, ಅವರಿಗೆ ನಾವು ನ್ಯಾಯ ಕೊಡ್ಬೇಕು. ಅದು ನಮ್ದು ಉದ್ದೇಶ. ಅದು ಕಲಾವಿದನಾಗಿ ಡಿಮಾಂಡ್ ಇಲ್ಲ, ಏನಿಲ್ಲ. ಒಂದು ವಿಷಯ ಹೇಳ್ತೀನಿ, ಭಟ್ಕಳದಲ್ಲಿ ನಮ್ಗೆ ಯಾವ್ದು ಕಡಿಮೆ ಆಗಿಲ್ಲ ಸರ್. 1 ಗಂಟೆಗೆ ಊಟ, 4 ಗಂಟೆ ಪರ್ಫೆಕ್ಟ್ ಚಾಯ್. ನಿಮ್ಗೆ ವೆಜ್ ಬೇಕಾ ವೆಜ್, ಎಲ್ಲದರಲ್ಲಿ ಏನು ಕಡಿಮೆ ಆಗಲಿಲ್ಲ. ನಿಜವಾಗಿ ಪ್ರೊಡ್ಯೂಸರ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ನಮಗೆ, ಮತ್ತೆ ಡೈರೆಕ್ಟರ್ನವರಿಗೆ. ಯಾವ ಕಡಿಮೆ ಮಾಡಲಿಲ್ಲ ಸರ್, ಯಾವುದಕ್ಕೂ ಕಡಿಮೆ ಮಾಡಲಿಲ್ಲ. 101% ಹೇಳ್ತೀನಿ, ಎಲ್ಲಿ ಬಂದು ಹೇಳ್ತೇನೆ ನಾನು, ಯಾರಾದ್ರೂ ಮುಂದೆ ಬಂದು ಹೇಳ್ತೀನಿ ವಿತ್ ಪ್ರೂಫ್. ಯಾವುದೇ ಕಡಿಮೆ ಮಾಡಲಿಲ್ಲ ನಮಗೆ. ನಿಜವಾಗಿ ಅವ್ರು ನಮಗೆ ದೇವರಿದ್ದಾಗಿ ಪ್ರೊಡ್ಯೂಸರ್ನವ್ರು ಗೊತ್ತು, ಅನ್ನದಾತರ ಅಂತ ಹೇಳ್ತಾರೆ. ನಮ್ಮದು ರಾಜನವ್ರು ಹೇಳ್ತಿದ್ರು, ಡಾಕ್ಟರ್ ರಾಜ್ಕುಮಾರ್ ಅನ್ನದಾತರ ಅಂತ. ಕರೆಕ್ಟ್, ಅದು ಅವ್ರು ಅನ್ನದಾತರೆ, ಯಾವುದೇ ಕಡಿಮೆ ಮಾಡಿಲ್ಲ. ಇವನ್ ಇಸ್ಮೇಲ್ ಆಗಿದೆ, ಹೊಸ ಪ್ರತಿಭೆ ಅವಕಾಶ ಕೊಡುವವರು ಇವರು ಅದರಲ್ಲಿತ್ತು. ಆಡಿಷನ್ ಮಾಡಿ ನಾವು ಇಡೀ ಭಾರತೀಯ ಸಿನಿಮಾ ರಂಗವನ್ನು ಆವಾಗ ಇಲ್ಲಿ ಪ್ರಕಾಶ್ ಪಾಂಡೇಶ್ವರ ಅವರು ಕೂಡ ಮಾತಾಡುವಾಗ ಹೇಳಿದರು, ನಮ್ಮ ಸಿನಿಮಾ ರಂಗದಲ್ಲಿ ಇಡೀ ದೇಶದಲ್ಲಿ ನೋಡಿದ್ರೆ ಮುಸ್ಲಿಂ ಸಮುದಾಯದ ಎಷ್ಟೋ ದೊಡ್ಡ ದೊಡ್ಡ ಶ್ರೇಷ್ಠ ನಿರ್ದೇಶಕರು, ನಿರ್ಮಾಪಕರು, ನಟರುಗಳನ್ನು ನಾವು ನೋಡಿದ್ದೇವೆ ಅಲ್ವಾ. ಇಲ್ಲಿ ಯಾರು ಇಲ್ಲಿ ಏನು ಖಾಲಿ ಪೋಲಿಗಳು ಕೂತ್ಕೊಂಡು ವಾಟ್ಸಪ್ಪಲ್ಲಿ ನಿರ್ದೇಶಕನ ಹೆಸರು ಇಸ್ಲಾಂ ಧರ್ಮಕ್ಕೆ ಸೇರಿದವನು ಅಂತ ಇದ್ದಾಗ ಒಂದೇ ಕಾರಣಕ್ಕಾಗಿ ಈ ರೀತಿ ತೇಜೋವಧೆ ಮಾಡುವುದು. ಮತ್ತೆ ಆಡಿಷನ್ ಕರೆದು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ. ಇಲ್ಲ, ಆಡಿಷನ್ ಕರೀತಾರೆ, ಇಲ್ಲ 100 ಪೀಪಲ್ಸ್ ಬಂದರೆ 100 ಜನಕ್ಕೆ ನಮಗೆ ಅದು ಕೊಡ್ಲಿಕ್ಕೆ ಆಗುದಿಲ್ಲ ಅವಕಾಶ. ಅದರಲ್ಲಿ ಓಕೆ, ಭೋಜರಾಜ್ MBBS ಅಲ್ಲಿ ಆಡಿಷನ್ ಮಾಡಿ ಆ ಕಲಾವಿದರಿಗೆ ಬಡ್ಕಲ್ ಚಾನ್ಸ್ ಕೊಟ್ಟಿದ್ದಾರೆ. ಅದು ಡೈರಿ ತೆಗೆದು ಇಂತಿಂತ ಆಡಿಷನ್ ಕೊಟ್ಟಿದ್ದಾರೆ, ಪ್ರೂಫ್ ಉಂಟು. ಬೀಸ್ರೋಡ್ ಒಂದು ಹುಡುಗಿ ಆಡಿಷನ್ ಮಾಡಿದ್ದು ಭೋಜರಾಜಿಗೆ, ಅದಕ್ಕೆ ಅವಳಿಗೆ ಸಿಕ್ಕಲಿಲ್ಲ, ಅದಕ್ಕೆ ಇದರಲ್ಲಿ ಕೊಟ್ಟಿದ್ದಾರೆ ಅವಕಾಶ. ನೆನಪಿಟ್ಟುಕೊಂಡು ವಿತ್ ಪೇಮೆಂಟ್, ವಿತ್ ಬಸ್ ಚಾರ್ಜ್, ವಿತ್ ಪೇಮೆಂಟ್ ಊಟ ಕೊಟ್ಟು ಕಳಿಸಿದ್ದಾರೆ. ಎಸ್ ಬರೆದವ್ರು ನೋಡ್ಕೊಳ್ಳಿ, ಇದನ್ನು ಬರೆದವ್ರು ನೋಡ್ಕೊಳ್ಳಿ. ಯಾರ್ದೋ ಮೇಲೆ ಸುಮ್ಮನೆ ಬರೆದು ಅಪಪ್ರಚಾರ ಮಾಡುವವನು ತಾನು ಏನು ಮಾಡಿದ್ದಾನೆ ಬದುಕಿನಲ್ಲಿ, ಯಾರನ್ನು ಬೆಳೆಸಿದ್ದಾನೆ, ಯಾರ ಪ್ರತಿಭೆಯನ್ನು ಶೋಧಿಸಿದ್ದಾನೆ ಅನ್ನೋದನ್ನು ನೋಡ್ಕೊಳ್ಳಿ. ನವ್ಯ ಪೂಜಾರಿ ಅವರೇ, ಈಗ ಇಂಥ ಸಂದರ್ಭದಲ್ಲಿ ಏನು ಹೇಳ್ತೀರಿ ನೀವು? ಫಸ್ಟ್ ಆಫ್ ಆಲ್ ವಾಟ್ಸಪ್ಪಲ್ಲಿ ಬರೋ ಎಲ್ಲ ಮೆಸೇಜಸ್ ಅನ್ನು ಓದದೆ, ಅದು ಸತ್ಯವ ಸುಳ್ಳು ಅಂತ ನೋಡದೆ ಫಾರ್ವರ್ಡ್ ಮಾಡೋದು ದೊಡ್ಡ ತಪ್ಪೆ. ಅಂಥದ್ರಲ್ಲಿ ಅಪ್ಕಮಿಂಗ್ ಟ್ಯಾಲೆಂಟ್ಸ್ ಇರ್ಬೋದು, ಯಾರ ಬದುಕಿನಲ್ಲಿ ಆಟ ಆಡೋದು ದೊಡ್ಡ ತಪ್ಪೆ. ಸೊ ನೆಕ್ಸ್ಟ್ ಮುಂದೆ ಬರುವ ಯಾವುದೇ ಮೆಸೇಜಸ್ ಅನ್ನು ನೋಡಿ ಬೇಡ ಫಾರ್ವರ್ಡ್ ಮಾಡಿಬಿಡಿ, ನೀವು ಓದಿಬಿಡಿ ಅಷ್ಟೇ ನಾನು ಹೇಳುದು. ಅಂಡ್ ಇಸ್ಮಾಯಿಲ್ ಸರ್ ಅಂತ ಕಾನೂನು ಹೇಳುತ್ತೆ, ಸೈಬರ್ ಲಾ ಕೂಡ ಹೇಳುತ್ತೆ, ನೀವು ವಾಟ್ಸಪ್ಗೆ ಮೆಸೇಜ್ ಬರಿಬೇಕಾಗಿಲ್ಲ, ಯಾರನ್ನು ತೇಜೋವಧೆ ಮಾಡಿ, ಯಾರೋ ಬರೆದದನ್ನು ಫಾರ್ವರ್ಡ್ ಮಾಡಿದ್ರು ಕೂಡ ಅದು ಅಪರಾಧನೆ ಅಂತ. ಎಸ್, ಟ್ರೂ. ಅಂಡ್ ಇಸ್ಮಾಯಿಲ್ ಸರ್ ಅಂತ ಆಕ್ಚುಲಿ ಅವರು ಸಿಸ್ಟರ್ ತರ ನೋಡ್ತಾರೆ, ಯಾವಾಗಲೂ ಹೇಳ್ತಾರೆ ನಿನ್ನ ನನ್ನ ತಂಗಿ ತರ ಅಂತ. ಅಂಥವರು ಇಂಥ ತಪ್ಪುಗಳನ್ನು ಮಾಡ್ತಾರೆ ಅಂತ ನನಗಂತೂ ನಂಬಲಿಕ್ಕೆ ಆಗುದಿಲ್ಲ ಸರ್. ನಿಮಗೇನಾದರೂ ಮತಾಂತರದ ಆಫರ್ ಎಲ್ಲ ಕೊಡಲಿಲ್ಲ ಇವರು? ನೋವೇ ಇವರು ಬರೆದು ಕೂಡ ಏನು ಬರೀತಾರ ಇದು. ಎಸ್, ಈಗ ಸಂವಾದವನ್ನು ನಾವು ಮುಗಿಸ್ಬೇಕು. ಇಸ್ಮಾಯಿಲ್ ಅವರೇ, ಏನು ಹೇಳ್ತೀರಿ ಕೊನೆಯದಾಗಿ? ಈಗ ನಿಮ್ಮ ಮನೆ ಮಂದಿ ಎಲ್ಲ, ಮನೆ ಮಂದಿಗೆ ನಾನು ಎಂತ ಗೊತ್ತು, ಬೇಜಾರಂದ್ರೆ ನಮ್ಮ ನೆರೆಯವರೆಲ್ಲ ಫುಲ್ ಹಿಂದೂಸ್ ಹೈಯೆಸ್ಟ್ ಇರೋದು. ಹಾಗಾಗಿ ನಾನು ಈಗೀಗ ಸ್ವಲ್ಪ ಲೇಟಾಗಿ ಮನೆಗೆ ಹೋಗ್ತಾ ಇದ್ದೀನಿ, ಮುಖ ತೋರಿಸೋಕೆ ನನಗೆ ನಾಚಿಕೆ ಆಗುತ್ತೆ, ಓಪನ್ ಆಗ್ತೀನಿ. ಆದರೂ ದೇವರ ದಯದಲ್ಲಿ ಯಾರು ಅಂತ ನನಗೆ 99% ಗೊತ್ತಾಗಿದೆ. ಬಟ್ ಅವ್ರು ಎಷ್ಟೊಂದು ಚಾಲ್ ಮಾಡಿದ್ದಾರೆ ಅಂದ್ರೆ, ಬಣ್ಣ ಬಣ್ಣದ ಬದುಕು ಮುಸ್ಲಿಂ ಸ್ಟೋರಿ, ಬಡ್ಕಲ್ ಮುಸ್ಲಿಂ ಸ್ಟೋರಿ, ಈ 2 ಪಿಕ್ಚರ್ ಮಾತ್ರ ಟಾರ್ಗೆಟ್ ಮಾಡಿದ್ರೆ ಹೊರತು ಪಮ್ಮಣ್ಣೆ ಮತ್ತು ಭೋಜರಾಜ್ ಟಾರ್ಗೆಟ್ ಮಾಡಿಲ್ಲ. ಯಾಕೆಂದ್ರೆ ಇದು ಮುಸ್ಲಿಮರೇ ಬರ್ದಂತ ಆಗ್ಲಿ ಅಂತ. ಬಟ್ ಅದು ಯಾರು ಅಂತ ಗೊತ್ತಾಗಿದೆ, ಇಂಡಸ್ಟ್ರಿ ಸಂಬಂಧಪಟ್ಟ ವ್ಯಕ್ತಿಯಿಂದ ಗೊತ್ತಾಗಿದೆ. ನಾಚಿಕೆಗೇಡು ಯಾರಾದ್ರೂ ಸಿನಿಮಾ ಇಂಡಸ್ಟ್ರಿಯವನ್ನ ಈ ರೀತಿ ಬರೆದು ಹಾಕಿದ್ರೆ ಅದು ಕ್ಷಮ್ಯ. 99% ನನಗೆ ಗೊತ್ತಾಗಿದೆ ಸರ್. ಮತ್ತೆ ಇನ್ನೊಂದು ನನಗೆ ಒಂದು ದೇವರ ದಯದಿಂದ ಈ ಪ್ರಚಾರದಿಂದ ಒಂದು ಹೊಸ ಪಿಕ್ಚರ್ ಕೂಡ ಸಿಕ್ಕಿದೆ. ಗ್ರೇಟ್.
ಗ್ರೇಟ್. ಹಾಗಿದ್ರೆ ನಾವು ಸಂವಾದ ಮುಗಿಸುವ. ಎಸ್ ವೀಕ್ಷಕರೇ, ಸಂವಾದ ಮುಗಿಸುವಂಥ ಸಮಯ ಬಂದಿದೆ. ಯಾರು ಕೂಡ ಈ ಲೆವೆಲ್ಗೆ ಯಾರನ್ನೋ ತೇಜೋವಧ ಮಾಡಲಿಕ್ಕೆ ಹೊರಡಬಾರ್ದು. ಅದು ಪ್ರಕೃತಿಯಲ್ಲಿ ಒಂದು ನಿಯಮ ಇದೆ. ಯಾರನ್ನೇ ಆದರೂ ಕೂಡ ಬಿಯಾಂಡ್ ದ ಲಿಮಿಟ್ ಅವನ ಧರ್ಮವನ್ನು ಹಿಡ್ಕೊಂಡು ಜಾತಿಯನ್ನು ಹಿಡ್ಕೊಂಡು ಅಪಪ್ರಚಾರ ಮಾಡಿದವನಿಗೆ ಎಟ್ ದ ಎಂಡ್ ಆಫ್ ದ ಡೇ ಅವನ ಬದುಕಿನ ಕೊನೆಯ ದಿವಸದಲ್ಲಿ ಅವನಿಗೆ ನೆಮ್ಮದಿ ಸಿಗುವುದಿಲ್ಲ. ಸೊ ಇಲ್ಲಿ ಕೇವಲ ಒಬ್ಬ ಇಸ್ಮಾಯಿಲ್ನ ಮುಖಕ್ಕೆ ಏನು ಅವನನ್ನು ಇದು ಮಾಡೋದಲ್ಲ, ಪ್ರಾಣ್ ಶೆಟ್ಟಿಯವರಲ್ಲ, ಇಲ್ಲಿ 3-4 ಹೆಣ್ಮಕ್ಳಿದ್ದಾರೆ ಆ ಸಿನಿಮಾದಲ್ಲಿ ತೊಡಗಿಸ್ಕೊಂಡವರು, ಅವರ ಫ್ಯಾಮಿಲಿ ಇದೆ, ಅವರ ಬದುಕು ಇದೆ. ಸೊ ಇದನ್ನೆಲ್ಲ ನೋಡ್ಕೊಳ್ಬೇಕು, ತಿಳುವಳಿಕೆ ಬೇಕು, ಕನಿಷ್ಠ ಜ್ಞಾನ ಆದರೂ ಬೇಕು, ಇಲ್ಲಾಂದರೆ ಒಂದು ಅಥೆಂಟಿಕ್ ಆದ ಆಧಾರ ಆದರೂ ಬೇಕು. ಈ ಇಸ್ಮಾಯಿಲ್ ಮೂಡುಶೆಡ್ಡಿಯಲ್ಲಿ ಓಪನ್ ಆಗಿ ತಿರುಗಾಡ್ತಾ ಇರೋ ಒಬ್ಬ ಯುವಕ. ಪ್ರಾಣ್ ಶೆಟ್ಟಿಯವರು ಹೇಳಿದರು, ಎಲ್ಲ ಜೊತೆಗೇ ನಾವು ಸುತ್ತಾಡ್ತೇವೆ ಅಂತ. ಇಸ್ಮಾಯಿಲ್ ಅವರು ಹೇಳ್ತಾರೆ, ನನ್ನ ಊರಲ್ಲಿ ನಾನು ಓಪನ್ ಆಗಿ ತಿರುಗಾಡ್ತೇನೆ ಅಂತ. ಸೊ ಇಂಥವನ ಬಗ್ಗೆ ಬರೆದು ಹಾಕುವಾಗ ಬರೆಯುವವರು ಕನಿಷ್ಠ ಒಂದು ಮಾನವೀಯತೆ ಅಥವಾ ಒಂದು ಪ್ರಜ್ಞೆಯನ್ನಾದರೂ ಉಳಿಸಿಕೊಳ್ಳಿಲ್ಲ ಅನ್ನುವುದೇ ಒಂದು ವಿಷಾದನೀಯ. ಎಸ್ ಹೇಳಿ ಸರ್, ಮುಗಿಸ್ತಾ ಇದ್ದೇವೆ, ಸಂವಾದವನ್ನು ಮುಗಿಸ್ತಾ ಇದ್ದೇವೆ. ಹೇಳಿ ಅದು ಪ್ರಾಣ್ ಶೆಟ್ಟಿ ಅವರೇ. ನಮ್ಮ ತುಳು ಇಂಡಸ್ಟ್ರಿ ಅಂದರೆ ಬೆಳೀತಾ ಇದೆ. ಇದಕ್ಕೆ ಯಾರು ಇನ್ನು ಮುಂದೆ ಅಪಪ್ರಚಾರ ಹಾಗೆ ಹೀಗೆ ಮಾಡಿದರೆ ನಾವು ಸಹಿಸೋದಿಲ್ಲ. ಭಟ್ಕಳ ಅಂತಲ್ಲ, ನಾವು ಫ್ಯಾಮಿಲಿ ಇದ್ದಾಗ ಇಂಡಸ್ಟ್ರಿ ಒಂದು ಕರಾವಳಿ ಕುಟುಂಬ ಇದ್ದಾಗ ನಾವು ಯಾರು ಏನು ಮಾಡಿ ಸಹಿಸಲ್ಲ. ಅದೇ ವಿರುದ್ಧ 100% ನಾವು ಎದುರು ಬರ್ತೇವೆ. ಓಪನ್ ಆಗಿ ಹೇಳ್ತಿದ್ದೇನೆ ಅವನಿಗೆ ಎಚ್ಚರಿಕೆ ಅಷ್ಟೇ. ಯಾವನಾಗ್ಲಿ, ಯಾವ ಮೂಲೆಯಲ್ಲಿ ಕೂತ್ಕೊಂಡಿದ್ದವ ಅವನಾಗ್ಲಿ, ಬ್ಯಾಂಗ್ಳೂರಿಂದ ಬಂದು ಇಲ್ಲಿ ಕೂತ್ಕೊಂಡಾದ ಅವನಾಗಿರ್ಲಿ, ಯಾರು ಆಗಿರ್ಲಿ, ಅವನನ್ನು ನಾವು ಬಿಡಲ್ಲ ಅಷ್ಟೇ. ಅವನಿಗೆ ಎಚ್ಚರಿಕೆ ಇದು ಅಷ್ಟೇ. ನಾವು ಫ್ಯಾಮಿಲಿ ಇದ್ದಾಗೆ ನಮ್ಗೆ ಬೆಳಿಬೇಕು ತುಳು ಇಂಡಸ್ಟ್ರಿ ಅಷ್ಟೇ. ಎಸ್ ವೀಕ್ಷಕರೇ, ಇದು ಸಿನಿಮಾ ತಂಡದವರು ಮಾತನಾಡಿದ್ದಾರೆ, ಮನಬಿಚ್ಚಿ ಮಾತಾಡಿದ್ದಾರೆ. ಇಸ್ಮಾಯಿಲ್ ಅವರು ಮಾತಾಡಿದ್ದಾರೆ, ನವ್ಯ ಪೂಜಾರಿ ಮಾತಾಡಿದ್ದಾರೆ, ಆಮೇಲೆ ಜಾಸ್ಮಿನ್ ಮಾತಾಡಿದ್ದಾರೆ, ಪ್ರಾಣ್ ಶೆಟ್ಟಿ ಮಾತಾಡಿದ್ದಾರೆ, ಆಮೇಲೆ ಸಿನಿಮಾ ನಿರ್ಮಾಪಕರಾಗಿದ್ದಂಥ ಪ್ರಕಾಶ್ ಪಾಂಡೇಶ್ವರ್ ಅವರು ಮಾತಾಡಿದ್ದಾರೆ, ಇನ್ನೋರ್ವ ಸಿನಿಮಾ ನಿರ್ಮಾಪಕ ವಿಜಯ್ ಕುಮಾರ್ ಕೊಡಿಯಾಲ್ಬಲ್ ಮಾತಾಡಿದ್ದಾರೆ. ಎಲ್ಲರೂ ಭಾರಿ ತುಂಬ ಮುಕ್ತವಾಗಿ ತಮ್ಮ ಏನು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ನಾವು ದಿನನಿತ್ಯ ನೋಡ್ತಾ ಇರೋ ಒಬ್ಬ ಹುಡುಗನ ಮೇಲೆ ಎಷ್ಟು ಸುಲಭವಾಗಿ ಈ ರೀತಿ ತೇಜೋವಧೆ ಮಾಡ್ತಾ ಇವೆ, ಇದು ಅವರಿಗೆಲ್ಲ, ಇದು ನಮ್ಮನ್ನು ನಾವೇ ಅಪಮೌಲ್ಯ ಮಾಡಿಕೊಂಡಂಥ ಘಟನೆ ಇದು ಅಲ್ವಾ. ಇದು ಯಾವುದೋ ದೇಶದಲ್ಲೋ, ಯಾವುದೋ ಊರಲ್ಲೋ, ಯಾವುದೋ ಜಿಲ್ಲೆಯಲ್ಲಾಗಿದ್ದರೆ ಅದು ಬೇರೆ ಮಾತು. ಇದು ನಮ್ಮ ಎದುರು ದಿನನಿತ್ಯ ಓಡಾಡ್ತಾ ಇರುವಂಥ ಒಬ್ಬ ವ್ಯಕ್ತಿ ಬಗ್ಗೆ ಈ ರೀತಿ ಅಪಮೌಲ್ಯ ಮಾಡ್ತಾ ಇರೋದು ನಿಜಕ್ಕೂ ಅಕ್ಷಮ್ಯ. ಎಸ್, ನಾವು ಈ ಸಂವಾದವನ್ನು ಇಲ್ಲಿ ಮುಗಿಸುವ ಸಂದರ್ಭದಲ್ಲಿ ನಾನು ಇಸ್ಮಾಯಿಲ್ ಮೂಡುಶೆಟ್ಟಿ ಅವರಿಗೆ ಪ್ರೀತಿಯ ಧನ್ಯವಾದವನ್ನು ಹೇಳ್ತಾ, ಇಡೀ ಸಮಸ್ತ ಜನತೆ, ತುಳು ಇಂಡಸ್ಟ್ರಿಯವರು ಈಗಾಗಲೇ ಏನು ಮಾತಾಡಿದವರು ಕೂಡ ಹೇಳಿದರು, ನಿಮ್ಮ ಜೊತೆಗೆ ಇದ್ದಾರೆ. ಖಂಡಿತವಾಗಿ ನಿಮ್ಮ ಊರಿನ ಜನ ಕೂಡ ನಿಮ್ಮನ್ನು ಕೈ ಬಿಡುವುದಿಲ್ಲ ಅನ್ನುವಂಥ ಒಂದು ಆಶಯ ನಮ್ಮದು. ಎಸ್, ಧನ್ಯವಾದಗಳು ನಿಮಗೆ. ಎಸ್, ಅದೇ ರೀತಿ ಪ್ರಾಣ್ ಶೆಟ್ಟಿ ಅವರೇ, ನಿಮಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಎಸ್, ನವ್ಯ ಪೂಜಾರಿ ಅವರೇ ಪ್ರೀತಿಯ ಧನ್ಯವಾದಗಳು ನಿಮಗೆ. ಜಾಸ್ಮಿನ್ ಅವರಿಗೆ ಕೂಡ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತೇನೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತಾಡಿದ ಸಿನಿಮಾ ನಿರ್ಮಾಪಕರಾದ ಪ್ರಕಾಶ್ ಪಾಂಡೇಶ್ವರ ಅವರಿಗೆ, ಜೊತೆಗೆ ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ಅವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡಿ ಈ ಒಂದು ಮಾತುಕತೆಯನ್ನು ಇಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.